ಹೊಳ್ಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಲೋಕದ ಸರ್ವಾಧಿಕಾರಿ ಯಾರು ಎಂಬ ಹಾಗೆ ಅರಿತಿರುವಿರಿ. ದೇವೇಂದ್ರ ಮಹಾಪ್ರಭುಗಳಂತ ಕೇಳಿದ್ದೇವೆ. ಅದು ನಾನೇ ಸರಿ ಹೊರಟು ಬಂದಂತಹ ಕಾರ್ಯಕಾರಿ ವಿಶ್ವವಿರಾಟ್ ಸ್ವರೂಪನ ಪಾದವನ್ನು ಪಾತಾಳವೆಂದು, ಕಟಿಪ್ರದೇಶವನ್ನು ಮರ್ತ್ಯವೆಂದು, ಶಿರೋಭಾಗವನ್ನು ಸ್ವರ್ಗವೆಂದು ಜ್ಞಾನಿಗಳು ಕೊಂಡಾಡಿದರು. ಒಬ್ಬಾತ ಮನುಷ್ಯನ ದೇಹದಲ್ಲಿ ಶಿರ ಅನ್ನೋದು ಪ್ರಧಾನವಾದಂತ ಅಂಗ ನಾವು ಕೇಳಿದ್ದೇವೆ. ಹಾಗೆಯೇ ಮೂರು ಲೋಕದಲ್ಲಿಯೂ ಜ್ಯೇಷ್ಠವಾಗಿ ಶ್ರೇಷ್ಠವಾಗಿ ಮಹೋನ್ನತವಾದಂತಹ ಕೀರ್ತಿಯನ್ನು ಪಡೆದಿದೆ ನಮ್ಮ ಈ ನಾಲ್ಕು ಲೋಕ. ಈ ವಿಶಾಲವಾದಂತಹ ವಿಶ್ವದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತನಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದ್ದನ್ನು ಸಂಪಾದಿಸಿ ಸಂರಕ್ಷಿಸಿಕೊಳ್ಳುವುದೇ ಯೋಗಕ್ಷೇಮ. ಭೂಲೋಕ ಕರ್ಮ ಪ್ರಪಂಚ. ಅಂತ ಕರ್ಮ ಭೂಮಿಯಲ್ಲಿ ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಹಾಗೂ ಅವರ 13 ಮಂದಿ ಪತ್ನಿಯರಲ್ಲಿ ಅದಿತಿ ದೇವಿ ನಮ್ಮ ಅವ್ವೆ. ಅವರ ಗರ್ಭೋಂಬುದಿಯನ್ನೇ ಪಾವನಗೊಳಿಸುವುದಕ್ಕೆ ಬೇಕಾಗಿ ಸಂಜನಿಸಿದವ ನಾನು. ಬಾಲ್ಯದಲ್ಲಿರುವಂತಹ ಕಾಲಕ್ಕೆ ಅಪ್ಪಯ್ಯನಲ್ಲಿ ಹೋಗಿ ಕೇಳಿದೆ, ಇಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಮಾಡಬೇಕು, ಆ ಮೂಲಕವಾಗಿ ನಾನು ಯಶೋವಂತನಾಗಬೇಕು, ಎತ್ತರವಾದಂತಹ ಪದವಿಯನ್ನು ಪಡೆಯಬೇಕು ಅಪ್ಪಯ್ಯ, ಇದಕ್ಕೆ ಯಾವ ಮಾರ್ಗವನ್ನು ನಾನು ಅನುಸರಿಸಲೇ ಎನ್ನುವ ಹಾಗೆ ಅವರಲ್ಲಿ ಕೇಳಿದಂತಹ ಕಾಲಕ್ಕೆ ಅವರೇ ಹೇಳುತ್ತಾ ಇದ್ದಾರೆ, ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದೇ ಧರ್ಮ. ಲೋಕದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ಹಾಗಿದ್ರೆ ಅದನ್ನು ಸಾಧ್ಯವಾಗಿಸುವುದು ಹೇಗೆ? ಅದು ಅವು ಮಾಡುತ್ತಿರುವಂತಹ ಕರ್ಮದಿಂದಾಗಿ, ಸಾಧನೆಯಿಂದಾಗಿ. ಹೋಗು ಮಗನೇ, ಮೇಘವಂತ ಪರ್ವತವನ್ನು ಏರು, ಶತ ಮಖಗಳನ್ನು ಪೂರೈಸು, ಸರ್ವ ಸಮರ್ಪಣಾ ಭಾವ ಯಜ್ಞ, ಅದನ್ನು ನೀನು ಪೂರೈಸಿದೆ ಎಂದಾದರೆ ನಿನ್ನ ಇಚ್ಛೆ ಈಡೇರ್ತದೆ ಎನ್ನುವ ಹಾಗೆ ಹೇಳಿದರು. ಮಾತಾಪಿತರ ಹರಕೆಯನ್ನು ಕೈಗೊಂಡೆ ಅವರ ಪೂರ್ಣಾಶೀರ್ವಾದವನ್ನು ಪಡೆದು ನೇರವಾಗಿ ಆ ರೀತಿಯಲ್ಲಿ ಮುಂದುವರಿದೆ.
ಯಾಗ ಸಮಾಪ್ತಿಯ ಕಾಲಕ್ಕೆ ಮೂರು ಮೂರ್ತಿಗಳು ಪ್ರತ್ಯಕ್ಷರಾಗಿ ಈ ಎತ್ತರವಾದಂತಹ ದಿವ್ಯಾಸನವನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟಿದ್ದಾರೆ. ಆ ಕಾಲಕ್ಕೆ ಹೇಳಿದಂತಹ ಮಾತು ಯಾವತ್ತು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ದೇವಲೋಕದ ಬಗ್ಗೆ ನೀನು ಆಲೋಚಿಸುತ್ತಾ ಇರುವುದಲ್ಲ, ಸಮಸ್ತ ಲೋಕದಲ್ಲಿ ಸಮಸ್ತರು ಸುಖವಾದಂತಹ ಜೀವನವನ್ನು ಸಾಗಿಸುತ್ತಾ ಇರಬೇಕು. ಈ ನಿಟ್ಟಿನಲ್ಲಿ ನೀನು ಮುಂದುವರಿದೆ ಎಂದಾದರೆ ಸದಾ ಕಾಲ ನಮ್ಮ ಕೃಪೆ ನಿನ್ನ ಮೇಲೆ ಇದ್ದೇ ಇದೆ ಇಂದ್ರ ಎನ್ನುವ ಹಾಗೆ ಹೇಳಿದರು. ಅವರು ಹೇಳಿದಂತಹ ಮಾತನ್ನು ವೇದವಾಕ್ಯ ಅಂತ ತಿಳಿದು ಧರ್ಮಾಧಿಕಾರಿಯಾದಂತಹ ನಾನು ಧರ್ಮ ಸಿಂಹಾಸನವನ್ನು ಏರಿದಂತಹ ಕಾಲಕ್ಕೆ ಎಲ್ಲರೂ ಕೂಡ ಬೆಂಬಲಿಸುತ್ತಾ ಇದ್ದಾರೆ. 33 ಕೋಟಿ ದೇವತೆಗಳು ನಾವಿದ್ದೇವೆ. ಒಂದೊಂದು ದಿಕ್ಕಿಗೆ ಅಧಿಕಾರಿಗಳು ನೀವೆನಿಸಿಕೊಂಡಿದ್ದೀರಿ. ಕರ್ತವ್ಯ ಪ್ರಜ್ಞೆ ಸದಾಕಾಲ ಜಾಗೃತವಾಗಿದೆ. ಹಾಗೆಂದು ಭೂಲೋಕದಲ್ಲಿ ಹುಟ್ಟಿದಂತಹ ಯಾವನೇ ಒಬ್ಬ ಮಾನವನಾಗಿರಲಿ ಸದ್ಧರ್ಮ ಮಾರ್ಗಾವಲಂಬಿಗಳಾಗಿ ನಡೆದು ಆ ಮೂಲಕವಾಗಿ ಧರ್ಮವನ್ನೇ ಆಚರಿಸುತ್ತಾ ಸ್ವರ್ಗವನ್ನು ಏರಿದಂತಹ ಕಾಲಕ್ಕೆ ಅವರ ಮನಸ್ಸನ್ನು ರಂಜಿಸುವುದಕ್ಕೆ ಬೇಕಾಗಿ ರಂಭಾದಿ ತರುಣಿಯರ ನರ್ತನ ಸದಾಕಾಲ ನಡೆಯುತ್ತಾ ಉಂಟು. ಸುರಮ್ಯ ಸುರಭವನದ ಸುರ ಸುಂದರಿಯರಾದಂತಹ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಬಲ್ಲಂತಹ ಭರತಮುನಿ ಪ್ರಣೀತವಾದಂತಹ ನಾಟ್ಯವನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಆನಂದವೇ ಆನಂದ. ಆದರೆ ವಿಶೇಷವಾದಂತಹ ಸಭೆಯನ್ನು ನೆರಹಿದ್ದೇನೆ. ಸುಮನಸರೇ ಎನ್ನುವ ಹಾಗೆ ಕೊಂಡಾಡಿದ್ರು. ಒಬ್ಬಾತ ವ್ಯಕ್ತಿ ಎತ್ತರವಾದಂತಹ ಪದವಿಯನ್ನು ಪಡೆಯದ ಅನ್ನುವುದು ದೊಡ್ಡ ವಿಚಾರ ಅಲ್ಲ. ಆದರೆ ಪಡೆದ ಮೇಲೆ ಆ ಲೋಕದಲ್ಲಿ ಯಾವ ರೀತಿಯವ ಇರ್ತಾನೆ ಅನ್ನುವುದನ್ನು ಲೋಕಮುಖದವರು ಗುರುತಿಸ್ತಾರೆ. ನಮ್ಮ ಆಡಳಿತ, ಈ ದೇವ ಭೂಮಿಯಲ್ಲಿರುವಂತಹ ಸೌಭಾಗ್ಯ, ಇದನ್ನು ಅನುಭವಿಸುವುದಕ್ಕೆ ಭೂಲೋಕದಲ್ಲಿ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅದಕ್ಕೂ ಒಂದು ಯೋಗ ಭಾಗ್ಯ ಅಂತ ಬೇಕು. 48 ಯೋಜನ ವಿಸ್ತೀರ್ಣವುಳ್ಳಂತಹ ಸುಧರ್ಮ ಸಭೆಯ ಸಭಾಧ್ಯಕ್ಷ ನಾನು. ನೋಡಿದಿರಾ ನಮ್ಮ ಸೌಭಾಗ್ಯ. ಎಂತಹ ಕಡು ಬಡವನನ್ನಾದರೂ ಕರುಣೆಯ ದೃಷ್ಟಿಯಿಂದ ಕಾಣಬಲ್ಲಂತಹ ಕಾಮಧೇನು ಒಂದು ಕಡೆಯಲ್ಲಿ, ಅಲ್ಪ ಕಾಲದಲ್ಲಿ ಕಲ್ಪಿಸುವಂತಹ ಕಲ್ಪತರು ಮತ್ತೊಂದು ಕಡೆಯಲ್ಲಿ, ಏರುವುದಕ್ಕೆ ಉಚ್ಚೈಷವಸು ಮತ್ತೊಂದು ಕಡೆಯಲ್ಲಿ ಐರಾವತ. ಹಾಗೆಂದು ಇಚ್ಛಾಗಮನೂ ನಾನೇ, ವರ ಪ್ರಧಾನನೂ ನಾನೇ. ಹವಿರ್ಭೋಜನ ನಮಗೆ ಮಾತ್ರ ಸೀಮಿತವಾದುದು, ಮಿಕ್ಕುಳಿದವರಿಗಿಲ್ಲ. ಇಂತಹ ಒಂದು ಉನ್ನತವಾದಂತಹ ಪದವಿಯನ್ನು ಪಡೆದಂತಹ ಕಾಲಕ್ಕೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಅಂತ ಇದ್ದೇನೆ. ಈಗ ಕಶ್ಯಪ ಬ್ರಹ್ಮರಿಗೆ ನಮ್ಮ ತಾಯಿ ಮಾತ್ರ ಇರುವುದಲ್ಲವಲ್ಲ, 13 ಮಂದಿ ಪತ್ನಿಯರಲ್ಲಿ ದಿತಿದೇವಿಯೂ ಇದ್ದಾಳೆ, ಹಿರಿಯವೇ. ಅವರಿಗೆ ಅದೆಷ್ಟೋ ಮಕ್ಕಳು ಹುಟ್ಟುತ್ತಾರೆ, ಹೇಳುವುದಕ್ಕೆ ಸಾಧ್ಯ ಇಲ್ಲ.
ಹಾಗೆಂದು ದಾನವರು ಎಂದಾದ ಮೇಲೆ ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದು ಸ್ವಾಭಾವಿಕ. ಈ ಹಿಂದೆ ಬಂದಿದ್ದಾರೋ ಇಲ್ಲವೋ ಅದು ಪ್ರಧಾನ ಅಲ್ಲ. ಒಂದು ಮನ್ವಂತರದವರೆಗೆ ದೇವೇಂದ್ರ ನಾನೇ ಇರಬೇಕು. ಹಾಗೆಂದು ನಮ್ಮ ಆಳ್ವಿಕೆಯಲ್ಲಿ ಈ ಸುಸಮಯದಲ್ಲಿ ಇದನ್ನೇ ಸದುಪಯೋಗ ಪಡಿಸಿಕೊಂಡು ಎಲ್ಲಿಯಾದ್ರೂ ಅಂತಹ ರಾಕ್ಷಸರು ಹುಟ್ಟಿ ಈ ನಾಗಲೋಕಕ್ಕೆ ಬಂದರು ಎಂದಾದ್ರೆ ನಾವು ಸ್ವಲ್ಪ ಎಚ್ಚರ ವಹಿಸುವುದು ಬೇಡವೆ? ಏನು ಏನು ನಿಮ್ಮ ಅಭಿಪ್ರಾಯ? ಈ ನಮ್ಮ ಸ್ವರ್ಗಲೋಕಕ್ಕೆ ಒಂದು ವೇಳೆ ದುರುಳರ ದಾಳಿ ಆದ್ರೆ ನಾನಿದ್ದೇನೆ, ಬಿಡು ಚಿಂತೆ. ಅಂತಹ ವಸ್ತುಗಳನ್ನು ದೋಚಲು ದಾನವರು ಬಂದರು ಎಂದಾದರೆ ಅವರನ್ನು ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ, ಬಿಡು ಚಿಂತೆ.
ಕಲಿಗಳು ಸಂಗರದೊಳಗೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಭುಜದಂಡೆಯಲ್ಲಿ ನಿಕ್ಷೇಪವಾಗಿರುವಂತಹ ವಿಕ್ರಮವನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಈ ಪ್ರಶ್ನೆಯ ಸುರುವೇಳೆಯನ್ನೇ ಇರಿಸಿದ್ದಲ್ಲ. ನಾವು ಎಷ್ಟು ಸಿದ್ಧರಾಗಿದ್ದೇವೆ, ಮುಂದೆ ನಡೆಯಬಹುದಾದಂತಹ ಕಾಳಗ, ಅದಕ್ಕೆ ಪರಿಪೂರ್ಣವಾದಂತಹ ವಿಶ್ವಾಸವನ್ನು ಹೊಂದಿಯೇ ರಣಕಣಕ್ಕೆ ಇಳಿಯಬೇಕಾಗ್ತದೆ. ಹಾಗೆಂದು ಈ ಸಮಯದಲ್ಲಿ ದೇವಭೂಮಿಯನ್ನು ಪಡೆಯಬೇಕಿದ್ರೆ ಕೇವಲ ನಮ್ಮ ಸಾಧನೆ ಮಾತ್ರ ಸಾಧ್ಯವಲ್ಲ. ನಳಿನನಾಭನ ಕೃಪೆ ನಮ್ಮ ಮೇಲೆ ಸದಾ ಇರುವಾಗ ಯಾರಿಗೂ ಹೆದರುವಂತ ಅಗತ್ಯವೇ ಇಲ್ಲ. ಹಾಗೆಂದು ದೇವರು ಕೊಟ್ಟಿದ್ದಾನೆ, ಅದನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವುದು ನಮ್ಮ ಧರ್ಮ. ಈವರೆಗೆ ಯಾವುದೇ ಒಂದು ದೋಷ ಬಂದದ್ದಿಲ್ಲ, ಲೋಪ ಬಂದದ್ದಿಲ್ಲ. ಧರ್ಮದಿಂದ ನಾವು ಆಳ್ವಿಕೆಯನ್ನು ಮಾಡುತ್ತಾ ಬಂದಿದ್ದೇವೆ. ಆದ್ದರಿಂದಲೇ ಧರ್ಮವೇ ನಮ್ಮನ್ನು ಕಾಪಾಡಿದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ. ದೇವತೆಗಳೇ, ಬಂದದ್ದೆಲ್ಲ ಬರಲಿ, ಆ ಗೋವಿಂದನ ಕರುಣೆ ನಮಗಿರಲಿ ಎನ್ನುವ ಹಾಗೆ ಹೇಳುತ್ತಾ ನಮ್ಮ ಕಾರ್ಯದಲ್ಲಿ ಕಾರ್ಯತತ್ಪರರಾಗಬೇಕಾದುದು ನಮ್ಮ ಆದ್ಯ ಕರ್ತವ್ಯ. ಲೋಕಪಾಲಕನಾದಂತಹ ನಾರಾಯಣನನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿ ಇಲ್ಲಿಯ ಸಭೆಯನ್ನು ಮುಕ್ತಾಯಗೊಳಿಸೋಣ. Oh!
ಬಳಿರೆ ರಾಜ್ಯದ ಕುಲೋದ್ಧಾರಕ ಇರುವಂತಹ ಸ್ಥಳ ಪಟ್ಟಣದ ದೊರೆ ಯಾರೆಂದು ಕೇಳಿದ್ದೀರಿ? ತಮಾಸುರ ಎಂಬುದಾಗಿ ಕೇಳಿದ್ದೇವೆ. ಸರಿ, ಹೊರಟು ಬಂದಂತಹ ಕಾರ್ಯಕಾರಣ ಕವಿತೆ ಧರಣಿ ಪಾತ್ರಡಿ ವಾಣಿಸಿದನು. ಓ, ಓ, ಧರಣಿ ಪಾತ್ರಡಿ ವಾಣಿಸಿದನು. ದುರುಳವಾದ ತಮಾಸುರಾಜ್ಯನು ನನಗೆ ಎಂತಗಳ ಕಾಲವೆಲ್ಲವನ್ನು ನೀತರದಿರಲಿ. ರಕ್ಷಣೆ ಮಾಡುವುದನ್ನೇ ಪರಿಪಾಲಿಸು. ಕಶ್ಯಪ ಹಾಗೂ ಸಿಂಹಿಗಾದೇವಿಯಲ್ಲಿ ಜನಿಸಿದವನೇ ತಮಾಸುರ ನಾನು. ನನ್ನನ್ನು ಸೋಮಕನೆಂಬುದಾಗಿ ನನ್ನ ಪ್ರಜಾವರ್ಗದವರೆಲ್ಲ ಬಾಯಿ ತುಂಬ ಹೊಗಳುತ್ತಾ ಇದ್ದಾರೆ. ಆಸ್ಥಾನವನ್ನು ಸೇರಿ ಸಿಂಹಪೀಠವನ್ನು ಏರಿದಾಗ ಎಲ್ಲರೂ ಎದ್ದು ನಿಂತು ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಹೆಸರಿಗೆ ಸರಿಯಾಗಿ ಈ ಪ್ರಪಂಚದಲ್ಲಿ ನಡೆದುಕೊಂಡು ಹೋಗಬೇಕು ಅನ್ನುವ ತೀರ್ಮಾನವನ್ನು ಕೈಗೊಂಡವ ನಾನು. ಆದ್ರೆ ನಮಗೆ ವಿರೋಧಿಗಳಾಗಿ ನಿಂತವರು ದೇವತೆಗಳು. ಆ ದೇವತೆಗಳಿಗೆ ಶಕ್ತಿಯನ್ನು ತುಂಬುವವರು ಬ್ರಾಹ್ಮಣರು. ಹಾಗಾದ್ರೆ ಯಾವ ರೀತಿಯಿಂದ ನಮ್ಮ ಅಭಿವೃದ್ಧಿಯನ್ನು ಕಾಣುವುದು ಅನ್ನುವುದಾಗಿ ಯೋಚನೆ ಮಾಡಿದ್ರೆ ಪ್ರಪಂಚವನ್ನೇ ಕತ್ತಲೆಯನ್ನಾಗಿಸಿ ಯಾರಿಗೂ ಯಾವುದು ಸಿಗದ ಹಾಗೆ ಮಾಡಬೇಕಾದವನ್ ನಾನು. ತಮ ಅಂದ್ರೆ ಕತ್ತಲು. ತಮಾಸುರನಾದಂತಹ ನನ್ನ ಪ್ರಭಾವ ಬೀರಿದ್ರೆ ಈ ಪ್ರಪಂಚದಲ್ಲಿ ಯಾವುದೂ ಸಾಧ್ಯವಾಗುವುದಕ್ಕೆ ಸಾಧ್ಯ ಇದೆ. ಇಲ್ಲಿಗೆ ಮಳೆ ಸರಿಯಾಗಿ ಸುರಿಯಬಾರದು. ಬ್ರಾಹ್ಮಣರು ಯಾಗಯಜ್ಞಾದಿಗಳನ್ನು ಮಾಡಬಾರದು. ಹಾಗಾದ್ರೆ ಮಾತ್ರ ಆ ದೇವತೆಗಳಿಗೆ ಸರಿಯಾಗಿ ಗೊತ್ತಾಗ್ತದೆ. ಏನು ಮಾಡುವ ಹೇಳಿ? ಪ್ರಪಂಚದಲ್ಲಿ ಹುಟ್ಟಿ ಬಾಳಿ ಬೆಳಗುತ್ತಾ ಇದ್ದೇನೆ. ನನ್ನವರ ಸಹಕಾರ ಬೇಕು ಅನ್ನುವ ಉದ್ದೇಶದಿಂದ ಅವರನ್ನು ಎಲ್ಲರನ್ನೂ ಈ ಸಭೆಯಲ್ಲಿ ಇರಿಸಿಕೊಂಡಿದ್ದೇನೆ. ಹಾಗಾಗಿ ಇವರೆಲ್ಲ ನೆರೆದದ್ದು ಸರಿ. ನನಗೆ ಪ್ರಮುಖರಾಗಿ ಮಂತ್ರಾಲೋಚನವನ್ನು ಮಾಡಿಕೊಡುವಂತಹ ಮಂತ್ರಿಗಳು ಬೇಕು. ವಿದ್ರಾವಣ, ಧೂಮ್ರಾಕ್ಷ ನೋಡುವ ಸಭೆಗೆ ಬರಲಿ.
ನೀವು ಹೌದು. ಹಿರಿಯ ಭಾಗಿಗಳು ನಾವು ಆಳಬೇಕಾದ ನಾಲ್ಕರ ಪೀಠವನ್ನು ಆ ದೇವತೆಗಳು ಆಳುತ್ತಾ ಇದ್ದೀರಿ. ಒಂದು ಅಪ್ಪಳೆಯನ್ನು ಕುಟ್ಟಿರುತ್ತಲಾದರೆ ಏನು? ಸೇನೆಯನ್ನು ಕೂಡಿಕೊಂಡು ಅದೇ ಕ್ಷಣದಲ್ಲಿ ದೇವತೆಗಳನ್ನು ಹೊರಗೆ ನೌಕರ ಪೀಠದಲ್ಲಿ ನಿಮ್ಮನ್ನು ಕೂರಿಸುತ್ತಾರೆ. ಮಂತ್ರಿಗಳೇ ನೀವೇ ಹೋಗುವುದಲ್ಲ, ಮುಂಚೂಣಿಯಲ್ಲಿ ನಾನೇ ಇರ್ತೇನೆ. ನನ್ನದಾದಂತಹ ರಥವನ್ನು ಏರಿ ಆಯುಧವನ್ನು ಧರಿಸ್ತೇನೆ. ನನ್ನ ಹಿಂಬಾಲಕರಾಗಿ ನೀವು ಬನ್ನಿ. ನಡೆಯುವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಎಸಗಿದ್ದೀರಾ. ಸಾರಿ ಹೇಳುತ್ತಿದ್ದೇನೆ, ಒಂದ ಹಾಗೆಯಿಂದ ಹೋದರೆ ಸರಿ, ಒಂದೇನು ಪಾಪಿ. ಇದರ
ನೀನು ನನ್ನವಲ್ಲ. ನಿಮ್ಮವರೇ ಪ್ರಭು, ಯಾಕೆ ಅನುಮಾನ? ನನಗೆ ಈಗ ಕಣ್ಣಿಗೆ ಕಾಣುವುದು ಅವರೇ. ದೇವೇಂದ್ರ ಯುದ್ಧವನ್ನು ಮಾಡುತ್ತಾ ಇರುವಾಗ ನಾನು ಅವನ ಕೈಯಲ್ಲಿ ಪೆಟ್ಟು ತಿಂದು ಈ ಕಡೆಗೆ ಬರುವಾಗ ನನ್ನನ್ನು ಹಿಂಬಲಿಸಿಕೊಂಡು ಬರ್ತಾ ಇದ್ದಾನೆ. ಸುರರು ನಮ್ಮನ್ನು ಅಟ್ಟಿಕೊಂಡು ಬರ್ತಾ ಇದ್ದಾರೆ. ಬದುಕುವ ದಾರಿ ಹೇಗೆ ಎಂಬುದಾಗಿ ಯೋಚನೆ ಮಾಡಿ ಕಾಡು ಬೇಡುಗಳಲ್ಲಿ ತಿರುಗಾಡುತ್ತಾ ಈ ಕಡೆಗೆ ಸಾಗು ಬಂದಿದ್ದೇನೆ. ನೋಡಿ ಅವರ ಒಬ್ಬೆ ಕೇಳುತ್ತಾ ಇದೆ, ಎಲ್ಲಿ ಹೋದ್ರು ಬಿಡಬೇಡಿ ಎಂಬುದಾಗಿ. ಅವರು ಈಗ ನಮ್ಮನ್ನು ಕೈ ತಟ್ಟಿ ನಗುವ ಪರಿಸ್ಥಿತಿ ಬಂದು ಹೋಯ್ತಲ್ಲ. ಈಗ ಯೋಚನೆ ಮಾಡಿ ಅರಿತು ಮನದೊಳಗೆ ನೋಡಿ ದೂರದಲ್ಲಿ ಒಂದು ಆಶ್ರಮ ಕಾಣುತ್ತಾ ಇದೆ. ಅದು ಖ್ಯಾತಿ ದೇವತೆ ಎಂದು ಗೊತ್ತಾಯಿತು. ತಿಳಿದ ಮೇಲೆ ನಾವು ಇಲ್ಲೇ ನಿಲ್ಲುವುದು ಯಾಕೆ? ನಮಗೆ ಬೇಕಾದದ್ದು ಆಶ್ರಯ. ಆ ಕಡೆಗೆ ಹೋಗುವ. ಶರಣಮ್ಮ ಜನನಿ. ಹಾ, ಎದ್ದೇಳಿ. ನಿಮ್ಮ ನೋಡುವಾಗ ಆಶ್ಚರ್ಯವಾಗುತ್ತಾ ಇದೆ. ಏನು? ಒಮ್ಮಿನೊಮ್ಮೆ ಆಶ್ರಮವನ್ನು ಪ್ರವೇಶ ಮಾಡಿದ್ದಿ. ಹೌದು. ಭೀತಿಯಿಂದ ಹೆದರಿಕೆ. ಹೌದಪ್ಪ, ನನ್ನ ಪಾದಕ್ಕೆ ಬಂದು ಶರಣಾಗಿದ್ದಿ. ರಕ್ಷಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೆ. ನಡುಕದಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಹಾಗೆ ಕೂತದ್ದು ಅಲ್ವಾ? ಹಾಗಾದ್ರೆ ನಿಮಗೆ ಭಯಗೊಳಿಸಿದವರು ಯಾರು? ಮಾತ್ರವಲ್ಲ, ನಿಮ್ಮ ಪರಿಚಯ ನನಗಿಲ್ಲ. ನೀವು ಯಾರು? ಎಲ್ಲಿಂದ ಬಂದಿರಿ? ನಿಮ್ಮ ತಂದೆ ಯಾರು? ತಾಯಿ ಯಾರು? ನನ್ನ ಬಳಿಗೆ ಬರಬೇಕಾದ್ರೆ ಏನಾದ್ರು ಕಾರಣ ಇರಲೇಬೇಕು. ತಿಳಿಸುವಿರ ನಾನು? ನಾವು ನಮ್ಮ ಪರಿಚಯ ಹೇಳಬೇಕಾದ್ರೆ ನಮ್ಮ ಪ್ರಾಣ ರಕ್ಷಣೆ ಮಾಡ್ತೇನೆ ಅಂತ ಒಂದು ಮಾತು ಕೊಡಬೇಕು. ಪ್ರಾಣ ರಕ್ಷಣೆ ಮಾಡ್ಬೇಕಂತ ಮಾತು ಕೊಡಬೇಕು. ಹೌದು. ಯೋಚನೆ ಮಾಡ್ಬೇಕಾಗ್ತದೆ. ಅಲ್ಲಲ್ಲ, ಮಾತು ಕೊಡಮ್ಮ. ಮತ್ತೆ ನಮ್ಮ ವಿಷಯ. ಹಾ, ಮಾತು ಕೊಡಬೇಕು. ಹೌದು. ಇಲ್ಲಾದ್ರೆ ಹೇಳುವುದಿಲ್ಲ ನಿಮ್ಮ ಪರಿಚಯ. ಸರಿ, ಇರೋ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ, ರಕ್ಷಣೆ ಮಾಡ್ತೇನೆ, ರಕ್ಷಣೆ ಮಾಡ್ತೇನೆ. ಸಂತೋಷವಾಯಿತು. ನಮ್ಮನ್ನು ರಕ್ಷಣೆ ಮಾಡುವಂತಹ ಭರವಸೆಯ ಮಾತನ್ನು ಕೊಟ್ಟಿದ್ದೀರಲ್ಲ. ಸತ್ಯ. ಅಮ್ಮ, ನಾನು ಯಾರಂತ ಗೊತ್ತಾಗ್ಲಿಲ್ವ? ಗೊತ್ತಾಗ್ಲಿಲ್ಲ. ನನ್ನ ಮಾತನ್ನು ಮೊದಲಾಗಿ ನೀವು ಆಲಿಸಬೇಕು, ನಮ್ಮನ್ನು ಲಾಲಿಸಬೇಕು, ಪಾಲಿಸಬೇಕು. ಖಂಡಿತ ಕೇಳುತ್ತೇನೆ. ನಾನು ರಾಕ್ಷಸರ ಒಡೆಯ, ಖಳರೊಡೆಯ. ಹೆಸರೇನು? ತಮಾಸುರ
ತಮಾಸುರ ನೀನು ಅಂತ ಇವರೆಲ್ಲ ನನ್ನನ್ನು ಕರೆಯುವುದು. ಹಾ, ಹಾ. ಇನ್ನೊಂದು ಹೆಸರು ಏನು? ಸೋಮಕ. ಸೋಮಕ ದೈತ್ಯ. ಹೌದೌದು. ಹಾ, ಹಾ. ಅಮ್ಮ, ಏನು? ನಮಗೆಲ್ಲರಿಗೂ ಒಂದು ಆಸೆ ಹುಟ್ಟಿತು. ಏನದು? ದೇವಲೋಕವನ್ನು ಪಡೆಯಬೇಕೆಂಬುದಾಗಿ. ಹಾ. ಸುರಲೋಕವನ್ನು ಬಯಸಿ ಹಾ. ನಾವೆಲ್ಲರಲ್ಲಿ ದಾಳಿಯನ್ನು ಮಾಡಿದೆವು. ಹಾ. ಆ ಸಮಯದಲ್ಲಿ ಏನಾಯ್ತು ಗೊತ್ತಾ? ಏನು? ಆ ಸುರರೋಡೆಯ ಹಾ. ಇಂದ್ರ ದೇವತೆಗಳನ್ನೆಲ್ಲ ಕೂಡಿಕೊಂಡು ಹಾ. ನಮ್ಮನ್ನು ಬೆನ್ನಟ್ಟಿ ಹಾ. ನಮ್ಮನ್ನು ಹೊಡೆಯುವುದಕ್ಕೆ ಪ್ರಾರಂಭಿಸಿದ. ಹಾ. ಅಮ್ಮ, ಏನು? ಅವರ ಪೆಟ್ಟನ್ನು ತಿಂದಂತಹ ನಾವು ಹಾ. ಬದುಕುಳಿಯುವುದು ಹೇಗೆಂಬುದಾಗಿ ನಿಮ್ಮ ಆಶ್ರಮದ ಬಳಿಗೆ ಬಂದಿದ್ದೇವೆ. ಹಾ. ನೀವು ಮಾತು ಕೊಟ್ಟ ಪ್ರಕಾರ ಹಾ. ನಮ್ಮ ಪ್ರಾಣ ರಕ್ಷಣೆ ಮಾಡಬೇಕು. ಪ್ರಾಣ ರಕ್ಷಣೆ ಮಾಡ್ಬೇಕಮ್ಮ, ಪ್ರಾಣ ರಕ್ಷಣೆ ಮಾಡಿ. ನನ್ನ ಪಾದಕ್ಕೆ ಅಡ್ಡ ಬಿದ್ದು ಶರಣಾಗಿ ಬೀಳುತ್ತಾ ಇದ್ದ. ಅಮ್ಮ ಅಮ್ಮ ಎನ್ನುವ ಹಾಗೆ ಕರೆಯುತ್ತಾ ಇದ್ದ. ತಾಯಿಯಾದವಳಿಗೆ ಕರುಣೆ ಉಕ್ಕಿ ಬರಲೇಬೇಕಲ್ವ? ಸರಿ, ಮಾತು ಕೊಟ್ಟಿದ್ದೇನೆ, ರಕ್ಷಣೆ ಮಾಡುತ್ತೇನೆ ಅನ್ನುವ ಹಾಗೆ ಮಾತನ್ನು ಉಳಿಸಿಕೊಳ್ಳಬೇಕಾದ್ದು ನನ್ನ ಧರ್ಮ. ಹೌದು, ಇವರನ್ನು ರಕ್ಷಣೆ ಮಾಡಲೇಬೇಕು. ಅವನಲ್ಲೇ ಮಾತು. ಅಮ್ಮ, ಏನಮ್ಮ? ಇನ್ನು ಭಯಗೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಅಲ್ಲ, ನಿಮ್ಮ ಮಾತು ಹೊರಗೆ ಬರದೆ ನಮ್ಗೆ ಭಯ ಹೋಗುದಿಲ್ಲ. ನಾನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೇನಲ್ಲ. ಹೌದು. ಹಾ, ಅದನ್ನು ಉಳಿಸಿಕೊಳ್ಳುತ್ತೇನೆ. ಹೌದಾ? ಹಾಗಾಗಿ ಅದು ನೋಡು, ನನ್ನ ಆಶ್ರಮ ಇದೆ ಅಲ್ಲ, ಅಲ್ಲಿ ಗುಪ್ತವಾಗಿ ನೀವು ಇರಬೇಕು. ಅದು ಇಷ್ಟು ಜನರಿಗೆ ಸಾಕ? ಏನು ಸಾಕಾಗದು? ಅಲ್ಲ, ನಮ್ಮ ದೇಹ ದೊಡ್ಡದುಂಟು. ಓ, ಹಾಗ? ಹೌದು. ಬೇಕಾದಷ್ಟು ಸ್ಥಳಾವಕಾಶ ಇದೆ ಅಲ್ಲಿ. ಹೌದಾ? ಹಾ, ಅಷ್ಟೇ ಅಲ್ಲ, ಎಲ್ಲ ನಿಮಗೆ ಇರಬೇಕಂತ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತೇನೆ. ನೀವು ಹೇಳ್ತೀರಿ ಆಶ್ರಮ ಉಂಟು ಒಳಗಿರಿ ಅಂತ. ನೋಡಿ, ಬೊಬ್ಬೆ ಕೇಳುತ್ತಾ ಉಂಟು. ಆ ಸುರರ ಭಯ ನಮಗೆ ಹೆಚ್ಚಾಗುತ್ತಾ ಇದೆ. ಸುರರ ಭಯ? ಹೌದು. ಆ ದೇವತೆಗಳ ಭೀತಿ ಇನ್ನು ನಿಮಗೆ ಇಲ್ಲ. ಇಲ್ಲಂದ್ರೆ ಭಯ ಪಡ್ಬೇಕಂತ ಅಗತ್ಯ ಇಲ್ಲ. ಒಳಗೆ ಬಂದ್ರೆ ಅದು ನಾನು ನೋಡಿಕೊಳ್ತೇನೆ ಅಲ್ಲ. ನೀವು ನೋಡ್ತೀರಿ? ಹೌದು ಅಮ್ಮ. ನಿಮ್ಮ ಮಗನ ಶಿಷ್ಯಂದಿರಾದ ಕಾರಣ ನಮಗೆ ಒಂದು ನಿಮ್ಮಲ್ಲಿ ಆಶ್ರಯ ಸಿಕ್ಕಿದೆ, ಅದೇ ಸಂತೋಷ. ನಿಮ್ಮ ಶಿಷ್ಯಂದ್ರೆ ತುಂಬಾ ಜನ ಇದ್ದಾರೆ. ಅಲ್ಲ, ನಿಮ್ಮ ಮಗ ಬರುವಲ್ಲಿವರೆಗೆ ಯಾವ ತೊಂದರೆಯೂ ಯಾವ ತೊಂದರೆಯೂ ನಿಮಗಾಗುವುದಿಲ್ಲ. ಒಳಗಿರ್ತೇವೆ. ನಾನೇ ಅದಕ್ಕೆ ಹೊಣೆಗಾರಿಕೆ. ನೀವಿದ್ದೀರಲ್ಲ? ನಾನಿದ್ದೇನೆ. ನೀವಿದ್ದೀರಲ್ಲ? ಒಳಗಿದ್ದೀವಿ. ಬನ್ನಿರ ಬನ್ನಿರ ಒಳಗಿದ್ದು ಸಮಾರಂಭಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ನಾವೇ ವಿಜಯಿಗಳು ಎನಿಸಿಕೊಂಡಿದ್ದೇವೆ. ಆದರೆ ಆ ರಾಕ್ಷಸ ಓಡುತ್ತಿರುವಂತಹ ಕಾಲಕ್ಕೆ ಅವನನ್ನು ಹಿಡಿದುಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಅದೆಷ್ಟೋ ದೂರ ದೂರ ಹೊರಟು ಬಂದೆವು. ಕೈಗೆ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದಾಗ ತಪ್ಪಿ ಹೋಯಿತು. ಎಲ್ಲಿ ಹೋದ ಅದೇ ಮುಂದೆ ಕಾಣುತ್ತಾ ಇರುವುದು ಎಲೆ ಮನೆ. ಅಲ್ಲಿವರೆಗೆ ಹೋಗುವುದನ್ನು ನೋಡಿದ್ದೇವೆ. ನಡೆಯೋಣ.
ಅದೇನಿಲ್ಲ ಶುದ್ಧದವರಿಗೂ ಅಮ್ಮ ವಂದಿಸಿಕೊಂಡಿದ್ದೇನೆ. ನಮಸ್ಕಾರ. ನಮಸ್ಕಾರ. ದೇವೇಂದ್ರ, ಹುಡುಕುತ್ತಾ ಇದೆಯಲ್ಲ? ಹೌದು. ಸ್ವಲ್ಪ ನನ್ನ ಮಾತನ್ನು ಕೇಳು. ಉಪಚರಿಸ್ತಾ ಇದ್ದೇನೆ. ಹೌದಾ? ಹೌದು. ನನಗೆ ಗೊತ್ತೇ ನನ್ನ ಆಗಿಲ್ಲ. ಉಪಚಾರವನ್ನು ಸ್ವೀಕಾರ ಮಾಡಬೇಕು. ನೀನು ಪೀಠ ಇದೆ, ಕುಳಿತುಕೊಳ್ಳಬೇಕು. ನಿಂತುಕೊಂಡು ಮಾತಾಡಿ. ಆದೀತು, ನೀವೆಲ್ಲ ಅಲ್ಲಿಯೇ ಕುಳಿತುಕೊಳ್ಳಿ. ಮೂರು ಲೋಕದ ಒಡೆಯ, ಅಧಿಕಾರವನ್ನು ಹೊಂದಿದ್ದವನು. ಸರಿ ಅಮ್ಮ. ಹಾಗಾದ್ರೆ ಬರ್ಬೇಕಂತಾದ್ರೆ ಏನಾದ್ರೂ ಒಂದು ಕಾರಣ ಇರಲೇಬೇಕು. ಕಾರ್ಯಕಾರಣ ಇಲ್ಲದೆ ಎಲ್ಲಿಯೂ ಗಮಿಸುವವರು ನಾವಲ್ಲ ಅಲ್ವಾ? ಹಾಗಾದ್ರೆ ಇನ್ನು ಆಗಮನ ಯಾಕೆ ಅಂತ ಕೇಳಬಹುದಲ್ವೇ? ಅಮ್ಮ, ಆಲಿಸಬೇಕು. ಹಾಗಿದ್ರೆ ಮೇಲು ಲೋಕವಾಸಿಗಳಾದಂತ ನಾವೆಲ್ಲ ಈ ಸಮಯದಲ್ಲಿ ಭೂಲೋಕದಲ್ಲಿ ಒಂದು ಆಶ್ರಮದ ಬದಿಯಲ್ಲಿ ಕಾಣಿಸಿಕೊಳ್ಳಬೇಕಿದ್ರೆ ಏನೋ ಒಂದು ಕಾರಣ ಇದ್ದಿರಲೇಬೇಕು ಅಲ್ವಾ ಅಮ್ಮ? ಮಹತ್ತರವಾದಂತ ಉದ್ದೇಶ ಇದೆ. ದೇವಲೋಕಕ್ಕೆ ಕ್ರೂರನಾದಂತಹ ತಮಾಸುರ ಅನ್ನುವಂತಹ ದಾನವ ಅಭಿಯೋಗವನ್ನು ಮಾಡಿದ. ದೇವತೆಗಳೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದೆವು. ಆ ಕಾಲಕ್ಕೆ ಅವನಿಗೆ ಸೋಲವಾಯಿತು. ಎದ್ದು ಬಿದ್ದು ಓಡುವುದಕ್ಕೆ ಮುಂದಾದ. ಹಿಂಬಾಲಿಸಿದೆವು. ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆ ಕಾಲಕ್ಕೆ ನಮಗೆ ಜ್ಞಾಪಕವಾಯಿತು. ಎಲೆಮನೆಗೆ ಸೇರಿದ್ದಾನೆ, ನಿಮ್ಮ ಆಶಯವನ್ನು ಪಡೆದಿದ್ದಾನೆ. ಹಾಗಾಗಿ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ, ಕೂಳನನ್ನು ಮನೆಯೊಳಗೆ ಇರಿಸುವುದು ಸಾಧ್ಯವಲ್ಲ. ಯಾಕೆಂದ್ರೆ ನಾಳಿನ ಪ್ರಪಂಚಕ್ಕೆ ಬದುಕುವುದಕ್ಕೆ ಬಹಳ ಕಷ್ಟ ಉಂಟು. ಅವ ಲೋಕದಲ್ಲಿ ಉಳಿತ ಅಂತಾದ್ರೆ ಮಿಕ್ಕುಳಿದ ಜೀವಿಗಳಿಗೆ ಬದುಕುವುದಕ್ಕೆ ಬಹಳ ತೊಂದರೆ ಆಗ್ತದೆ. ಹಾಗಾಗಿ ಅವನ ವಧೆಯೇ ನನ್ನ ಉದ್ದೇಶ. ನಿನ್ನಲ್ಲಿ ಕೇಳುವುದಕ್ಕಾಗಿ ಬೇಡುವುದಕ್ಕಾಗಿ ಬಂದಿದ್ದೇನೆ. ಅವನನ್ನು ಹೊರಗೆ ಬಿಟ್ಟು ನೀನು ಸುಖವಾಗಿ ಇರಬೇಕು. ಇಲ್ಲಿ ಬಂದಿರಬಹುದು ನೀನು. ಅಧಿಕಾರವಾಣಿಯಿಂದ ಕೇಳುತ್ತಾ ಇದ್ದೇನೆ. ಹೌದು. ಯಾಕೆಂದ್ರೆ ಕಾಲ ಕಾಲಕ್ಕೆ ಯಜನಾದಿಗಳನ್ನು ಮಾಡೋದ್ರ ಮೂಲಕವಾಗಿ ನಿಮಗೆ ಹವಿಸ್ಸನ್ನು ನಾವು ಕೊಡುತ್ತೇವೆ. ಆ ಮೂಲಕ ಇಳಿಗೆ ಮಳೆ ಬರ್ತದೆ, ಬೆಳೆ ಬೆಳೆಯುತ್ತದೆ, ಸಮೃದ್ಧಿ ಆಗ್ತದೆ ಈ ಭೂಮಿ. ಹೌದು. ಅದರ ಬಗ್ಗೆ ನಮ್ಮ ಕ್ಷೇಮ ವಿಚಾರ ಬಗ್ಗೆ ಮಾಡುವುದಕ್ಕಾಗಿ ಬಂದಿದ್ದೆ ಅಂತ ನಾನು ಯೋಚನೆ ಮಾಡಿದ್ದೆ. ಆದ್ರೆ ಈಗ ನೋಡುವಾಗ ತಮಾಸುರನ ವಿಚಾರ, ತಮಾಸುರನ್ನು ನಾನು ರಕ್ಷಣೆ ಮಾಡಿದ್ದೀನಿ. ಹೌದು. ಇದು ಸಾಧುವೇ ಅಂತ ಕೇಳುತ್ತಾ ಇದ್ದೆ. ನಿಜ. ಯಾಕೆಂದ್ರೆ ಅಮ್ಮ ಅನ್ನೋ ಹಾಗೆ ಕರೆದುಕೊಂಡು ನನ್ನ ಪಾದಕ್ಕೆ ಅಣತನಾದ ಆ ಹೊತ್ತಿನಲ್ಲಿ ಮಕ್ಕಳೆಂಬ ಮಮಕಾರ ನನಗೆ ಉಂಟಾಯಿತು. ಆದ್ದರಿಂದ ನಾನು ಮಾತು ಕೊಟ್ಟೆ, ನಿಮ್ಮನ್ನು ನಾನು ರಕ್ಷಿಸುತ್ತೇನೆ ಅನ್ನುವ ಹಾಗೆ ಭರವಸೆ ಕೊಟ್ಟಿದ್ದೆ. ಆದ್ದರಿಂದ ಹೇಳುತ್ತಾ ಇದ್ದೆ, ಭರವಸೆ ಕೊಟ್ಟ ಮೇಲೆ ಮಾತು ಕೊಟ್ಟ ಮೇಲೆ ತಪ್ಪುವಳು ನಾನಲ್ಲ. ಒಳ್ಳೆ ಯೋಚನೆ ನಿಮ್ಮ ಮುನಿ ಪತ್ನಿ ಭೃಗು ಮಹರ್ಷಿಗಳ ಪತ್ನಿ ನೀವು. ಹೌದೌದು. ಅವರ ಆಶ್ರಮದಲ್ಲಿ ಇಲ್ಲ, ಯಾವುದೋ ಉದ್ದೇಶದ
ಮತ್ತೊಂದು ಊರನ್ನು ಸೇರಿದ್ದಾರೆ. ಹೌದೌದು. ನೀವು ಇಲ್ಲಿ ಸುಖವಾಗಿ ಕಾಲವನ್ನು ಕಳೆಯಬೇಕು. ಈಗ ಗಂಡನಾದವ ಮನೆಯಲ್ಲಿ ಇರುತ್ತಾ ಪರರೊಬ್ಬನಿಗೆ ಆಶಯವನ್ನು ಕೊಟ್ಟರೆ ದೊಡ್ಡ ವಿಚಾರ ಅಲ್ಲ. ಅವನ ಒಪ್ಪಿಗೆ ಉಂಟು ಅಂತ ಅರ್ಥ. ನಾಳಿನ ದಿವಸ ಅವರು ಕೋಪಗೊಂಡರು. ಮತ್ತೆ ಒಂದು ಸ್ವಲ್ಪ ಆಲೋಚನೆ ಮಾಡಮ್ಮ. ಏನು? ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಡ, ನಾಳೆ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡು. ಭವಿತವ್ಯಂ ಭವತ್ತೇವಾ, ನಾವು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಬೇಕು. ಹೌದು. ಯಾಕೆ ದಾರಿಯಲ್ಲಿ ಸಂಚರಿಸುತ್ತಿರುವಂತಹ ಮಾರಿಯೊಂದನ್ನು ಹಿಡಿದು ನಾವು ಮನೆಯ ಮೂಲೆಯಲ್ಲಿ ಇರಿಸಿದವು ಎಂದಾದ್ರೆ ಪರಿಣಾಮ ಏನಾದೀತು? ಅದು ನಮಗೆ ಕೊರತೆ. ಮನೆಯನ್ನೇ ನುಂಗುವುದಕ್ಕೆ ಪ್ರಾರಂಭ ಮಾಡ್ತದೆ. ಸತ್ಯ ಅದು. ವಿಷಪೂರಿತವಾದಂತಹ ಹಾವೊಂದನ್ನು ನಮ್ಮ ಸೆರಗಿನಲ್ಲಿ ಕಂಟುಕಟ್ಟುವುದಕ್ಕೆ ಹೋದೆವು ಎಂದಾದ್ರೆ ಅದು ಕಟ್ಟುವುದೇ ಅಲ್ವೇ? ಅದರ ಗುಣ ಸ್ವಭಾವವನ್ನು ಬಿಟ್ಟದೆ. ಖಂಡಿತ ಬಿಡ. ಹಾಗೆ ಕ್ರೂರನಾದಂತಹ ತಮಾಸುರ ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡವ. ಮದ್ಯ ಮಾಂಸ ಇದನ್ನೇ ಮೆಲ್ಲುತ್ತಾ ಕಾಲವನ್ನು ಕಳೆಯುವವ. ಅವನು ಒಳ್ಳೆಯ ಮಾತು ಹೇಳುವುದಕ್ಕೆ ಸಾಧ್ಯವಿಲ್ಲ. ಈಗ ಒಬ್ಬ ಧರ್ಮಾತ್ಮನೇ ಅಹುದು ಅಂತ ಆದ್ರೆ ಅವನಿಗೆ ಒಂದು ಆಶಯವನ್ನು ಕೊಟ್ಟದರಲ್ಲಿ ಅಪರಾಧ ಅಲ್ಲ. ಇವು ಅನ್ಯಾಯಗಾರ, ಮೋಸಗಾರ, ವಂಚಕ, ದ್ರೋಹಿ, ಕಪಾಟಿ, ಯಾವ ಮಾಯಾವಿ. ಹಾಗಾಗಿ ಅವನಿಗೆ ಆಶಯ ಕೊಟ್ಟದ್ದು ತಪ್ಪು. ಸಾಮದಿಂದ ಕೇಳ್ತಾ ಇದ್ದೇನೆ, ಲೋಕಕ್ಕೆ ಕ್ಷೇಮ ಆಗಬೇಕು. ಹಾಗಾದ್ರೆ ದುಷ್ಟರಾಗಿರಬಹುದು, ಶಿಷ್ಟರು ಆಗಬಾರದು. ಯಾಕೆಂದ್ರೆ ನಮ್ಮಲ್ಲಿ ಅದೆಷ್ಟೋ ಶಿಷ್ಯಂದರು ಇದ್ದಾರೆ, ಅವರಿಂದಾಗಿ ಒಳ್ಳೆಯ ಬುದ್ಧಿ ಬರಬಹುದು. ಹಾಗಾಗಿ ನಾನು ಆಲೋಚನೆ ಮಾಡಿ ಅವರು ಯೋಚನೆ ಅಮ್ಮ ನನ್ನನ್ನು ಕಾಪಾಡಿ ಅಂತ ಕೇಳಿಕೊಂಡ ಪಾದ ಹಿಡಿದ. ಹೌದು. ಅವರು ಅಪ್ಪ ನನ್ನನ್ನು ಉಳಿಸಿ ಅಂತ ಹೇಳ್ತಾನೆ. ಅವರು ನನಗೆ ಮಕ್ಕಳಿಗೆ ಸಮಾನ ಅಂತ ಭಾವಿಸಿಕೊಂಡು ಅಮ್ಮ ಅಂತ ಹೇಳಿದವರೆಲ್ಲ ಮಕ್ಕಳೇ. ಯಾರಮ್ಮ ಮಕ್ಕಳು, ಯಾರು ದೊಡ್ಡವರು, ಅಷ್ಟು ಆಲೋಚನೆ ಬೇಡವ ನಿನಗೆ. ಸೂಕ್ಷ್ಮವತಿ ಉಳ್ಳವಳು ನೀನು. ಹೌದೌದು. ಈಗ ಲೋಕದಲ್ಲಿ ಒಬ್ಬ ಧರ್ಮಾತ್ಮನಿಗೆ ಅವಕಾಶ ಕೊಟ್ಟರೆ ದೊಡ್ಡ ವಿಚಾರ ಅಲ್ಲ. ನೀನು ಕೊಟ್ಟದ್ದು ಯಾರಿಗೆ? ದುಷ್ಟನಿಗೆ ಅಲ್ವೇ? ಹೌದಪ್ಪ, ಅದೇ ಹೇಳುದು ನಾನು. ಇನ್ನೊಂದು ಕಾಲಕ್ಕೆ ಅವರು ಇಲ್ಲಿ ಪರಿಸರದ ಹೊಂದಾಣಿಕೆಯಿಂದಲಾಗಿ ಅವರು ಬುದ್ಧಿವಂತರಾಗುವುದಕ್ಕೆ ಸಾಧ್ಯ. ಬರಬಹುದಾದಂತಹ ಅಪಾಯ ಅನಾಹುತಗಳಿಗೆ ನೀವೇ ಕಾರಣೀಕರ್ತರಾಗ್ತೀರಿ. ಇಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡುವುದಲ್ಲ. ಖಂಡಿತ ಬಿಡಿ ಅವನನ್ನು. ಖಂಡಿತ ಆಗುವುದಿಲ್ಲ. ಸರ್ವತಾ ಬಿಡಲಾರೆ ಅವರನ್ನು. ನಾನು ಹೇಳಿದ ಮಾತಿಗೆ ನೀನು ಹೋಗು ಹಿಂದೆ. ತಿರಸ್ಕಾರವೇ? ಹೌದು. ಬಿಡಲಾರೆ. ಯಾವನೋ ಒಬ್ಬ ಭೂಲೋಕದ ಮಾನವ ಬಂದು ಕೇಳುವುದಲ್ಲ, ಒಬ್ಬ ಚಕ್ರವರ್ತಿ ಬಂದು ನಿಮ್ಮಲ್ಲಿ ಕೇಳುವುದಲ್ಲ. ಮೂರು ಲೋಕದಲ್ಲಿ ಜ್ಯೇಷ್ಠವಾದಂತಹ ದೇವ ಪದವಿಯನ್ನು ಅಲಂಕರಿಸಿಕೊಂಡಂತಹ ದೇವೇಂದ್ರ ಬಂದು ಕೇಳುವುದು. ನನ್ನ ಮಾತಿಗೆ ಬೆಲೆ ಇಲ್ವಲ್ಲ? ನನ್ನ ಮಾತು ಮುಖ್ಯವಾಗ್ತದೆ ನನಗೆ. ಯಾಕೆ ಇಷ್ಟು ಮಾತಾಡಿದೆ? ನನಗೆ ಒಳಗೆ ಹೋಗಿ ಅವನನ್ನು ಎಳೆದು ಹಾಕಿ ದರದರನೆ ಎಳೆದು ತರಬಹುದಿತ್ತು. ಆದ್ರೆ ಯಾಕೆ ಹಾಗೆ ಮಾಡ್ಲಿಲ್ಲ? ನೀನು ಒಬ್ಬಳೇ ಇರುವುದಿಲ್ಲ. ಒಬ್ಬಳೇ ಇರುವಂತಹ ಕಾಲಕ್ಕೆ ಯಾವನೇ ಆಗಿ ಹೇಳಿ ಪ್ರವೇಶಿಸುವ ಹಾಗಿಲ್ಲ. ಮುನಿಗಳಿದ್ರೆ ದೊಡ್ಡ ವಿಚಾರ ಅಲ್ಲ. ಮುನಿಸತಿ ಅನ್ನುವಂತಹ ಭಾವನೆಯಿಂದ, ಗೌರವದಿಂದ ನಿನಗೆ ನಾನು ಬೆಲೆ ಕೊಟ್ಟೆ, ಮರ್ಯಾದೆ ಕೊಟ್ಟೆ. ಅದನ್ನು ಉಳಿಸಿಕೊಳ್ಳುವಂತಹ ಯೋಗ ಇಲ್ವೇ? ನಿನಗೆ ಯೋಗ್ಯತೆ ಇಲ್ವೇ? ನನ್ನ ಮಾತಿಗೂ ಬೆಲೆ ಕೊಡಬಹುದಲ್ವಾ? ಹೌದಾ? ಹಾಗಿದ್ರೆ ಆ ಧರ್ಮರನ್ನು ದಂಡಿಸುವುದೇ ನನ್ನ ಉದ್ದೇಶ. ಅವನನ್ನು ಬಿಟ್ಟು ಕೊಡುವುದಿಲ್ಲ ಎಂದಾದ್ರೆ ಒಂದು ಕಾಲದಲ್ಲಿ ದದೀಚಿ ಮುನಿಗಳೇ ಕೊಟ್ಟಂತಹ ದೇಹದ ಬೆನ್ನೆಲುಬು ಇದು ವಜ್ರಾಯುಧ, ಇದಕ್ಕೆ ಪುಲಿಶ ಅಂತ ಹೆಸರು. ಇದು ದಂಡಿಸುವುದಕ್ಕೆ ಬೇಕಾಗೇ ಇರುವುದು. ಹಾಗಾಗಿ ಈ ಪುಲಿಶವನ್ನು
ಇದೋ ಇದೋ ಎತ್ತಿದ ಕೈಲಿಲ್ಲ ಏನಾಗಿ ಹೋಯಿತು? ಯಾಕೆ ಹೀಗಾಗಿ ಹೋಯಿತು? ಏನೋ ಬಿರುನುಡಿಗಳನ್ನು ಆಡಿದೆ. ಕೋಪಿಷ್ಟಳಾದಂತ ಖ್ಯಾತಿ ದೇವಿ ನಿನ್ನ ಕರ ಸ್ತಂಭನವಾಗಿ ಹೋಗಿ ಎಂದು ಹಾಗೆ ಹೇಳಿದ್ದಾಳೆ. ಎತ್ತಿದಂತ ಕೈ ಇಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ನನ್ನ ದೇಹದಲ್ಲಿರುವಂತಹ ಶಕ್ತಿಯನ್ನು ಪ್ರಯೋಗಿಸಿ ವಿನಿಯೋಗಿಸಿ ಅಲ್ಲ, ಮಿಕ್ಕುಳಿದಂತ ದೇವಾನು ದೇವತೆಗಳೆಲ್ಲ ಬಂದು ನನ್ನ ಕರವನ್ನು ಹಿಡಿದು ಕೆಳಗೆ ಮಾಡಬೇಕು ಅನ್ನುತ್ತಾ ಉದ್ದೇಶದಿಂದ ಮುಂದುವರಿದಿರಿ ಎಂತಾದ್ರೆ, ಇಲ್ಲವಪ್ಪ ಯಾಕೆ ಹೀಗೆ, ಇನ್ನು ಬೇರೆ ದಾರಿ ಇಲ್ಲ. ನಮಗೆ ಆದಂತ ನೋವನ್ನು ಬಗೆಹರಿಸುವ ಮುಕ್ತಿದಾಯಕ ಆ ಮುಕುಂದ ಮುರಾರಿ ನಾರಾಯಣ, ಅವನ ಜೊತೆ ಬೇರೆ ದಾರಿ ಇಲ್ಲ. ಇಲ್ಲಿಂದಲೇ ಅವನನ್ನು ಸ್ತುತಿಸೋಣ. ಜಯ 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 ಸಾಕು ಅಂತ ಆಗಿದೆ ತಂದೆ, ಇದು ಮೇಲೆ ಹೋಗಿದೆ. ನನಗೆ ಬೇಕು ಅಂತ ಇದ್ದ ಕಾರಣ ತಾನೇ ನಾನು ಇಲ್ಲಿ ತನಕ ಬಂದುದು. ಈ ಪರಿಸರದಲ್ಲಿ ಬಂದು ದೃಢವಾದಂತ ಭಕ್ತಿ ಭಾವದಿಂದಲೇ ಭಜಿಸುವುದಕ್ಕೆ ತೊಡಗಿದೆ. ಆಂಗಿಕವೂ ವಾಚಿಕವೂ ಅಂತ ರೀತಿಯಲ್ಲಿ ಗೌರವ ಸಮರ್ಪಣೆ ಮಾಡುವುದಕ್ಕೆ ಗೊತ್ತಿದ್ದರೂ ಸಹಕರಿಸುವುದಿಲ್ಲ ನಿನ್ನ ಅಂಗ. ನಾನು ಬಂದ ಮೇಲೂ ಹಾಗಾಗುವುದಕ್ಕುಂಟು. ನೋಡೋಣ ನೋಡೋಣ ಏನಾಗಿದೆ ನೋಡ್ತೇನೆ ನಾನೊಮ್ಮೆ. ಹೌದಾ, ಇವರು ಎಷ್ಟು ನೇತಾಡಿದ್ದಾರೆ ನನ್ನ ಕೈಯಲ್ಲಿ. ಆಗ ಒಬ್ಬರಿಗೂ ಕೆಳಗೆ ಇಳಿಸುವುದಕ್ಕಾಗಲಿಲ್ಲ. ಅದು ಹಾಗೆ ನಾನು ಬೇಕಾದಷ್ಟು ಬಲ ಪ್ರಯೋಗಿಸಿದೆ ಸ್ವಾಮಿ. ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ನೇತಾಡಬೇಕಾಗಿ ಇರ್ಲಿಲ್ಲ ಅಲ್ವೋ. ಕೆಲವು ಸಲ ಅದು ಬೇಕು ಅಂತ ಹೇಳಿ ಯೋಚನೆ ಮಾಡಲು ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುದು. ಆದ್ರೆ ಅದು ಸರಿ ಆಗದನ್ನು ಹೇಗೆ ಸರಿ ಸರಿ ಹೊಂದಿಸಿದ್ದೇನೆ. ಸ್ವಾಮಿ, ಏನಯ್ಯ ಇದು? ಅಯ್ಯೋ ಅಯ್ಯೋ, ಏನು? ಪರಮ ನಿನ್ನ ದಿವ್ಯ ದರ್ಶನವನ್ನು ನೋಡಿದ ಮೇಲೆ ನಮಗೆ ಒದಗಿದಂತ ಸಂಕಷ್ಟ
ದೇವತೆಗಳಿಗೆ ಒದಗಿದ್ದಲ್ಲ ಲೋಕಕ್ಕೆ ಬಂದಂತಹ ಕಷ್ಟ ದೂರವಾಯಿತು ಎನ್ನುವ ಹಾಗೆ ನಾವೆಲ್ಲ ಭಾವಿಸಿದೆವು. ಓಹೋ, ಪರಮ ಪುರುಷ ಸ್ವಾಮಿ, ಓಹ್. ನಾವು ನಿನ್ನ ಸೇವಕರು ತಂದೆ. ಗೊತ್ತಿದೆ ನನಗೆ. ಸದಾ ಕಾಲ ನಿನ್ನನ್ನು ಸ್ಮರಿಸಿಯೇ ದೇವಪೀಠವನ್ನು ಹೇಳಿದವು. ನಿಜ. ಸೇವಕರು ಅನ್ನುವಂತಹ ಭಾವನೆಯಿಂದ ನಮ್ಮನ್ನು ಪಾಲಿಸಬೇಕು ಎನ್ನುವ ಹಾಗೆ ಪ್ರಾರ್ಥನೆ ತಂದೆ. ಪಾಲಿಸಬೇಕು ಅಂತ ಪ್ರತ್ಯೇಕವಾಗಿ ಹೇಳಿದ್ದೀರಿ ಅಂತ ಆದ್ರೆ ಆ. ಅದರ ಹೊರತಾಗಿ ಏನೋ ಆಗಿದೆ ಎನ್ನುವುದು ನಿರ್ಣಯ ತಾನೆ. ಕಷ್ಟ ಬಂದಿದೆ ನಮಗೆ. ಏನದು? ಯಾರಿಂದ? ಇಲ್ಲ, ಇನ್ನು ಒಳ್ಳೆಯವರಿಗೆ ಅವಕಾಶ ಇಲ್ಲ ಸ್ವಾಮಿ. ಯಾಕಿಲ್ಲ? ನಾವು ಸದ್ಧರ್ಮ ಮಾರ್ಗಾವಲಂಬಿಗಳಾಗಿ ಒಂದು ಕರ್ತವ್ಯದಲ್ಲಿ ನಿರತರಾದರೆ ಆ. ಅದನ್ನು ಮಾಡುವುದಕ್ಕೂ ಬಿಡುವುದಿಲ್ಲ. ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಬಿಡುವುದಿಲ್ಲ. ದುರುಳರು ಸ್ವಾಮಿ. ಕೆಟ್ಟದನ್ನು ಮಾಡುವವರು ದುರುಳರೇ. ಯಾರು? ತಮ ಅನ್ನುವಂತ ದೈತ್ಯ. ಹೆಸರೇ ಹಾಗುಂಟು. ತಮಾಸುರ ಸ್ವಾಮಿ. ಆ, ಎಷ್ಟೋ ಮಂದಿ ರಕ್ಕಸರನ್ನು ಕೂಡಿಕೊಂಡು ನಾಲ್ಕಲೋಕಕ್ಕೆ ಅಭಿಯೋಗವನ್ನು ಮಾಡಿದ. ಹ್ಮ್. ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡಿದೆವು. ಹ, ಆವಾಗ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ತಂದೆ. ಯಾಕೆ? ಯಾಕೆಂದ್ರೆ ನಮ್ಮ ಪಾಲಿಗೆ ಜಯ ಒದಗಿತು, ಜಯ ಒದಗಿತು ಓ, ಎನ್ನುವ ಹಾಗೆ ನಿಟ್ಟುಸಿರು ಬಿಟ್ಟೆವು. ಅಪ್ಪ, ಏನು ಸ್ವಾಮಿ, ಗೆದ್ದಿರಲ್ಲ ನೀವು. ಗೆದ್ದೆವು. ಗೆದ್ದವನ ಮುಖ ಸಣ್ಣ ಯಾಕೋ? ಕೆಲವು ಸಲ ಗೆಲ್ಲುವುದು ಬೇಡ ಅಂತ ಆಗ್ತದೆ. ಈಗ ಸೋತ್ರೆ ದೊಡ್ಡ ಲಾಭ ಉಂಟು, ಹೌದು. ಮತ್ತೊಮ್ಮೆ ಸಿಗ್ತದೆ. ಯಾವುದು? ಗೆದ್ರೆ ಕಷ್ಟ ಆಗುವುದು. ಈಗ ನನಗೆ ಕಷ್ಟ ಆದದ್ದು ಅದೇ ತಂದೆ. ಗೆದ್ದದರಲ್ಲಿ ಕಷ್ಟ ಅದ. ಅವ ಓಡಿದ, ಓಡಲಿ. ನಾವು ಗೆದ್ದೆವು, ಅವ ಓಡಿದ. ಅಲ್ಲಿಗೆ ವಿಷಯ ಮುಗಿಯಿತಲ್ಲ. ಇಲ್ಲ ಸ್ವಾಮಿ, ಮತ್ತೆ ಅವನನ್ನು ಹಾಗೆಯೇ ಲೋಕದಲ್ಲಿ ಉಳಿಯುವುದಕ್ಕೆ ಬಿಟ್ಟೆವು ಎಂದಾದರೆ ಹ್ಮ್. ನಾಳೆ ಬದುಕುವುದಕ್ಕೆ ಉಳಿದವರಿಗೆ ಕಷ್ಟವಾದೀತು ಅನ್ನುವಂತಹ ಆಕಾಂಕ್ಷೆಯಿಂದ ನಾವೆಲ್ಲ ಒಂದಾಗಿ ಅವನನ್ನು ಹಿಂಬಾಲಿಸಿದೆವು. ಶತ್ರುಶೇಷವನ್ನಾದರೂ ನಾಶ ಮಾಡಬೇಕು ಎನ್ನುವುದು ಬೃಹಸ್ಪತಿಯ ನೀತಿಯದು. ಶತ್ರು ಮಿತ್ರ ಉದಾಸೀನ, ತ್ರಿವರ್ಗದ ಬಗ್ಗೆ ಎಚ್ಚರಬೇಕು. ಸ್ವಲ್ಪ ಜಾಗೃತೆ ಬೇಕು. ಜಾಗ್ರತೆ ಮಾಡಿದ್ದೀನಿ. ಈಗ ನೀವೇ ಪಾಠ ಮಾಡಿದವರು ಮೊದಲು ನಮಗೆ. ಸರಿ, ಜಾಗ್ರತೆ ಮಾಡಿದ್ದೀನಿ. ಜಾಗ್ರತೆ ಮಾಡಿದ ಸ್ವಾಮಿ. ಬೆನ್ನಟ್ಟಿದ್ದೀರಿ. ಹೌದು. ಪರಿಣಾಮ ಅವನನ್ನು ಕೊಲ್ಲದೆ ನಿರ್ವಾಹ ಇಲ್ಲ ಸ್ವಾಮಿ. ನೋಡುತ್ತಾ ಇರುವ ಹಾಗೆ ಒಂದು ಎಲೆಮನೆಯನ್ನು ಸೇರಿಕೊಂಡ. ಎಲ್ಲಿ ಮನೆ? ಋಷಿ ಆಶ್ರಮ. ಹ, ನಾವು ಹೇಳಿದ ಹಾಗೆ, ನಾವು ಕೇಳಿದ ಹಾಗೆ ಯಾರದ್ದಪ್ಪ ಆಶ್ರಮ ನೋಡುವ, ವಿಚಾರಿಸುವ. ತಿಳಿದ? ಹೋದೆ. ಅದು ಭೃಗು ಮಹರ್ಷಿಗಳ ಆಶ್ರಮವಂತೆ. ಓಹೋ, ಅವರ ಮಡದಿಯಾದಂತಹ ಪರಮ ಪುರುಷ, ಪರಮ ಪತಿವ್ರತೆ ಶಾತೀದೇವಿ ಅಲ್ಲಿ ಇದ್ರು. ಒಳ್ಳೆ ಖ್ಯಾತಿ ಉಂಟು ಅವಳಿಗೆ. ಹೌದಮ್ಮ. ಆದ್ರೆ ಆ ಕಾಲಕ್ಕೆ ಅಲ್ಲಿ ರಕ್ಕಸರು ಇರ್ಲಿಲ್ಲ ಸ್ವಾಮಿ. ನಿನಗೆ ಅನುಮಾನ ಮಾತ್ರ ಆದದ್ದು. ಹೌದು, ರಕ್ಕಸಿರ್ಲಿಲ್ಲ. ಇರ್ಲಿಲ್ಲ. ಮುಂದೆ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಅದನ್ನು ಮತ್ತೊಬ್ಬರಲ್ಲಿ ಕೇಳಿ ಪರಿಹರಿಸುವುದೇ ನಿಜವಾದ ಧರ್ಮ ಅಲ್ವೇ, ಗುಣ ಅಲ್ವೇ? ಎಲ್ಲಿ ಅನುಮಾನ ಬಂದಿತೋ ಅಲ್ಲೇ ವಿಚಾರಿಸಬೇಕು. ಹೌದು. ಹಾಗಾಗಿ ಅಮ್ಮನಲ್ಲಿ ಹೋಗಿ ಕೇಳಿದೆ. ಒಬ್ಬ ರಕ್ಕಸ ಇಲ್ಲಿಗೆ ಆಗಮಿಸಿದ್ದಾನೆ. ಅವನ ಒಳ ಸೇರಿದ್ದನ್ನು ನಾವು ನೋಡಿದ್ದೇವೆ. ದುರುಳನಾದಂತ ಆತನನ್ನು ಮನೆಯಲ್ಲಿ ಇರಿಸುವುದು ಸ್ವಾಭಾವಿಕವಲ್ಲ. ಅವನನ್ನು ಬಿಟ್ಟು ಬಿಡಿ, ನಾವು ನೋಡಿಕೊಳ್ಳುತ್ತೇವೆ ಎನ್ನುವ ಹಾಗೆ. ನೀ ಹೇಳಬೇಕಾದ ಮಾತನಾಡಿದ್ದಿ. ಹೌದು ಸ್ವಾಮಿ. ಅವಳು ಪ್ರಥಮವಾಗಿ ಏನೋ ಒಂದು ಒಗಟಾಗಿ ಮಾತಾಡಿದರು. ಅಮ್ಮ ಎನ್ನುವ ಹಾಗೆ ನನ್ನಲ್ಲಿ ಕಾಡಿದ, ಬೇಡಿದ. ಹಾಗಾಗಿ ನಾನು ರಕ್ಷಣೆ ಕೊಟ್ಟೆ ಅಂತ. ಸ್ವಾಮಿ, ನಾನೊಂದು 2 ಪ್ರಶ್ನೆಯನ್ನು ಇರಿಸಿದೆ. ಹೌದಾ? ದಾರಿಯಲ್ಲಿ ಸಂಚರಿಸುತ್ತಿರುವಂತಹ ಮಾರಿಯನ್ನು ಮನೆಯೊಳಗಿರಿಸುವುದು ಸಾಧ್ವೇ? ಸಾಧ್ವಲ್ಲ. ವಿಷಪೂರಿತವಾದಂತಹ ಹಾವೊಂದು ನಮ್ಮನ್ನು ಕಡಿಯುತ್ತದೆ ಎನ್ನುವ ಹಾಗೆ ಗೊತ್ತಿದ್ರು ಅದನ್ನು ಸೆರಗಿನಲ್ಲಿ ಕಟ್ಟಿಕೊಳ್ಳುವುದು ಮೂರ್ಖತನ ಅಲ್ವೇ? ಸರಿಯಾದ ವಿಷಯ. ಹಾಗಾಗಿ ದುರುಳನನ್ನು ಅಲ್ಲಿ ಇರಿಸುವುದು ಸರಿಯಲ್ಲ, ಬಿಟ್ಟುಕೊಟ್ಟು ಆಗುವುದಿಲ್ಲ ಎನ್ನುವ ಹಾಗೆ ವಾದ ಮಾಡಿದರು. ನನಗೆ ತಡೆಯುವುದಕ್ಕಾಗಲಿಲ್ಲ. ಏನು ಮಾಡಿದೆ? ಹಲ್ಲೆ ಮಾಡುವುದಕ್ಕೆ ಮುಂದಾದೆ. ಹೇಗೆ? ಮುನಿಸತಿ ಅನ್ನುವಂತಹ ಭಾವನೆಯನ್ನು ತೋರಿದ ಕೈಯಲ್ಲಿ ಮುನಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾಳೆ. ಹೇಗೆ? ನಿನ್ನ ಕೈ ಅದರಿಂದ ಹಾಗಾಯಿತೆ. ಕೈ ಮೇಲೆ ಹೋದ್ರೆ ದೊಡ್ಡ ವಿಚಾರ ಅಲ್ಲ ತಂದೆ. ಮತ್ತೆ ಮತ್ತೊಮ್ಮೆ ಅದನ್ನು ಕೆಳಗಿಳಿಸುವುದಕ್ಕೆ ನೀನಿದ್ದು. ರಕ್ಕಸನ ಬಗ್ಗೆ ಯೋಚನೆ ಮಾಡು. ಧರ್ಮಾತ್ಮಳಾದಂತಹ ಭೃಗು ಮಹರ್ಷಿಯ ಪತ್ನಿಯಾದಂತಹ ಆ ಖ್ಯಾತಿ ದೇವಿಯ ಬಗ್ಗೆ ಯೋಚನೆ ಮಾಡು. ಎಂತ ಅನ್ಯಾಯ! ನಮಗೆ ಬದುಕಬೇಕು ಅಂತಲ್ಲ ಸ್ವಾಮಿ, ಲೋಕದಲ್ಲಿ ಧರ್ಮ ಉಳಿಯುವುದು. ಈಗ ಏನಾಗಬೇಕು? ಒಟ್ಟಿನಲ್ಲಿ ಅವನ ವಧೆ ಆಗಬೇಕು.
ಅಲ್ಲ. ದುರುಳನಿಗೆ ಆಶಯ ಕೊಟ್ಟುದರ ಪರಿಣಾಮದಿಂದಲಾಗಿ ಅವನು ಫಲವೃದ್ಧಿಯನ್ನು ಗೊಂಡ ಅಂತಾದ್ರೆ ನಾಳೆ ಲೋಕಕ್ಕೆ ಅನ್ಯಾಯವಾಗುತ್ತದೆ. ಹಾಗಾದಾಗಲು ಪ್ರಶ್ನಿಸುವುದು ನನ್ನನ್ನೇ, ಅಂದ್ರೆ ನಿನ್ನನ್ನು. ಮೂಜಗದ ಅಧಿಕಾರಿ ನೀನಾದರೂ ಕರ್ಮಲೋಕವೆನಿಂದ ಮಧ್ಯಮ ಲೋಕದ ಮೇಲೆ ನಿನಗೆ ಅಧಿಕಾರ ಹೆಚ್ಚು. ಅಲ್ಲಿರುವ ಯಾಗ ಯೋಜನಾದಿಗಳು ಸಾಂಗವಾಗಿ ನಡೆಯುವುದಕ್ಕೆ ನೀನು ಪೂರಕನಾಗಿರುವ. ನಾಳೆ ಇವು ಅದನ್ನೆಲ್ಲ ಕೆಡಿಸಿದಂತಾದ್ರೆ ಉತ್ತರದಾಯಿತ್ವವನ್ನು ಹೊಂದೆಂತ ನೀನು ಪ್ರಶ್ನೆಗೆ ಒಳಗಾಗುತ್ತೆ ಎನ್ನುವುದನ್ನು ನಿನ್ನ ದೂರು ಕೊಟ್ಟದ್ದು ಬೇಡಿಕೆ ಈ ಕಾಲಕ್ಕೆ. ಸರಿ, ಮರುಕವನ್ನು ಬಿಡು, ನೀನು ಆಕಕ್ಕೆ ಹೋಗು. ಈ ಕಾರ್ಯವನ್ನು ನಾನು ಕೈಗೆತ್ತಿಕೊಂಡುದಾಯಿತೆ. ವರ್ಣಪುಲೋಮೆಯನ್ನು ನಾನು ಕಾಣುತ್ತೇನೆ. ನೀವು ಅವಳಲ್ಲಿ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದು ಅದಕ್ಕೊಂದು ನಿರ್ಣಯವನ್ನು ಮಾಡ್ತೇನೆ. ಅವನಿಗೆ ಏನು ಮಾಡಬೇಕು ಎನ್ನುವ ನಿರ್ಣಯ ನನ್ನದ್ದು, ಆಶಯ ಕೊಟ್ಟವರಿಗೆ ಏನು ಮಾಡಬೇಕು ಎನ್ನುವ ನಿರ್ಣಯ ಅವಳದ್ದು. ಅವಳು ಯಾವುದನ್ನು ತೀರ್ಮಾನ ಮಾಡ್ತಾಳೆ ಅದಕ್ಕನುಗುಣವಾಗಿ ನಡೆಯುವವನು ನಾನು. ಯೋಚನೆ ಮಾಡಬೇಡ, ಅವಳನ್ನು ಕಾಣುವುದಕ್ಕೆ ನಾನೇ ಹೋಗ್ತೇನೆ. ಹೋಗಿ ನಾಗೆ ನ್ಯಾಯಾಧೀಶನ ಸ್ಥಾನದಲ್ಲಿ ನೀನಿದ್ದು ಒಟ್ಟಿನಲ್ಲಿ ನ್ಯಾಯ ಕೊಡುವಂತಹ ಒಂದು ಕಾರ್ಯ ನಿನ್ನಿಂದಲೇ ಆಗಬೇಕು. ಆಗ್ತದೆ. ಆದ್ದರಿಂದಲೇ ನಿನ್ನ ಪಾದವನ್ನು ಸೇರಿ ಸರಿಯದು. ನಾವು ಸುಖವಾಗಿದ್ದಿರಬಹುದೇ? ಹೋಗಿ ವಿಶ್ರಾಂತಿ. ದೇವೇಂದ್ರ ಆ ಕಡೆಗೆ ಗಮಿಸಿದನಲ್ಲ. ಬಹಳ ಜಟಿಲವಾಗಿ ಉಂಟು ಪ್ರಶ್ನೆ. ಇತ್ತಂಡದವರ ವಿಚಾರವನ್ನು ಕೇಳಿಕೊಂಡು ಅಧ್ಯಕ್ಷನಾಗಿ ಮುಂದುವರಿಯಬೇಕಾಗ್ತದೆ. ಹೌದಾಗಿದ್ರೆ ಹೋಗಬೇಕು. ಆದ್ರೆ ಅನಿವಾರ್ಯವಾಯಿತು ಅಂತ ಆದ್ರೆ ಲಯಾಧೀಶನ ಕರ್ತೃತ್ವವು ನಮ್ಮೊಳಗೆ ತುಂಬಿರಬೇಕು. ಆದ್ದರಿಂದಲೇ ಅವನ ಶಕ್ತಿಯನ್ನು ತುಂಬಿಕೊಂಡು ಆ ಕಡೆಗೆ ಸಾಕ್ತೇವೆ. ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಆಶ್ಚರ್ಯ ಪರಮಾಶ್ಚರ್ಯ. ಇದ್ದಕ್ಕಿದ್ದ ಹಾಗೆ ನಮ್ಮ ಆಶ್ರಮದಲ್ಲಿ ಪ್ರತ್ಯಕ್ಷವಾಗಿ ನಿಮ್ಮನ್ನು ನೋಡಿ ಇಷ್ಟರವರೆಗೆ ಅಂತರಂಗದ ನೇತ್ರವನ್ನು ಸ್ಫುಟಗೊಳಿಸುವ ಮೂಲಕವಾಗಿ ನಿಮ್ಮನ್ನು ಕಾಣುತ್ತಾ ಇದ್ದೆ, ಆರಾಧಿಸ್ತಾ ಇದ್ದೆ. ಹಾಗಾದ್ರೆ ಇವತ್ತು ಪ್ರತ್ಯಕ್ಷವಾಗಿ ಆರಾಧಿಸುವಂತಹ ಕಾಲ ಬಂತು. ನನಗೆ ಕುಳಿತುಕೊಳ್ಳಿಸಿದೆ. ಅಷ್ಟೇ ಅಲ್ಲ, ನಿಮ್ಮ ಪಾದ ತೊಳೆದು ಆ ತೀರ್ಥವನ್ನು ನಾನು ಸ್ವೀಕಾರ ಮಾಡಿಕೊಂಡು ಮಂಗಳಾರತಿಯನ್ನು ಬೆಳಗಿಸಿದೆ. ಸ್ವಾಮಿ, ನಿಮ್ಮ ನೋಡಿ ಮನಸ್ಸಿಗೆ ಮಹಾದಾನಂದವಾಗುತ್ತಾ ಇದೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ನೀನಾದರೆ ಮುನಿಲಲಾಮನ ಪತ್ನಿ ಹೌದು. ಮುನಿಲಲಾಮನ ಪತ್ನಿ ಗುಣಶೀಲೆ ಹೇಳುವುದನ್ನೆಲ್ಲ ಮನದಿ
ಮೋಹಾದಿಗಳ ದಮನವನ್ನು ಮಾಡುತ್ತಾ ಅದರ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡು ತನ್ನ ಬದುಕನ್ನು ಸಾಗಿಸುವನು ಯಾವನು ಅವನನ್ನು ಮುನಿ ಅಂತ ಆಡುದು. ಹಾಗೆಂದು ಮುನಿ ಜನಾಂಗಗಳೆಷ್ಟುಂಟು, ಅವರೆಲ್ಲರಿಗೂ ಲಲಾಮ ಅಂದ್ರೆ ಹಣೆಯ ತಿಲಕದೋಪಾದಿಯಲ್ಲಿರುವನಿವ ಭೃಗು. ಮುನಿ ಲಲಾಮನ ಪತ್ನಿ ನೀನು ಗುಣಶೀಲೆಯಮ್ಮ. ಭಗವಂತ ಇನ್ನು ಹೇಳಬೇಕು, ಮುನಿ ಲಲಾಮನ ಜಾಯಿಯು ನೀನಹು. ಸುಮ್ಮನೆ ಹೆಣ್ಮಕ್ಕಳಿಗೆ ಜಾಯ ಎಂಬಂತ ಹೆಸರು ಬಂದಿಲ್ಲವಮ್ಮ. ಗಂಡನ ಶಕ್ತಿಯನ್ನು ತನ್ನ ಗರ್ಭದಲ್ಲಿ ತುಂಬಿಸಿಕೊಂಡು ಮತ್ತೆ ಅವನನ್ನೇ ಮಗನನ್ನಾಗಿ ಹೊಂದಿದವಳಿಗೆ ಮಾತ್ರ ಜಾಯಿ ಅಂತ ಹೆಸರು. ಸುಪುತ್ರವನ್ನು ಹೊಂದಿದವಳು ನೀವು. ಎಂಥ ಯೋಗ್ಯದ ಅಂತ ಮಗ ಕವಿ. ಅವನಿಗೆ ಅಮ್ಮವಾಗಿ ಅಮ್ಮನಾಗಿ ನೀ ಶ್ರೇಷ್ಠರಾಗಿ ಗುಣಶೀಲೆಯಾಗಿ ನಾನಾಡುವಂತಹ ಮಾತನ್ನು ಕೇಳಿ ನನಗೆ ಮಾರುತ್ತರವನ್ನು ನೀನು ಕೊಡಲೇಬೇಕಾಗ್ತದೆ ಅಮ್ಮ. ಖಂಡಿತ ಸ್ವಾಮಿ. ನನ್ನ ಬರೋಣ ನನಗೆ ಆಶ್ಚರ್ಯವನ್ನು ತಂದಿತ್ತಲ್ವ. ನೀನು ಯಾವಾಗ್ಲೂ ಪೂಜೆ ಮಾಡ್ತೀನಿ ನೋಡು. ಆಗಮಾರ್ಥಂತು ದೇವಾನಾಂ, ಬರ್ಲಿ ದೇವರು ಬರ್ಲಿ, ನನಗೂ ಬರಬೇಕು ಅಂತ ಕಾಣಿಸಿ ಪ್ರತ್ಯಕ್ಷವಾಗಿ ಕಾಣುವಂತ ಭಾಗ್ಯದಲ್ಲಿ ಒದಗಿ ಬಂತಲ್ಲ. ಕರ್ತವ್ಯದ ಹೊಣೆ ನೀವು ವಹಿಸಿದ್ದು. ಹೇಗೆ ಲೋಕದಲ್ಲಿ ತಿಂದಿರುವಂತಹ ದುರ್ಜನರು ವಧಿಸುವ ಮೂಲಕವಾಗಿ ಮುನಿಜನಾಂಗಗಳ ಯಾಗ ರಕ್ಷಣೆಯನ್ನು, ಯಾಗ ಯಜನಾದಿಗಳಿಗೆ ಸರ್ವ ರಕ್ಷಣೆಯನ್ನು ಕೊಡದಕ್ಕವನು ಧರ್ಮಾಧ್ಯಕ್ಷನಾದ ಹರಿ, ವ್ಯಾಪಕನಾದ ವಿಷ್ಣು, ಅಚ್ಯುತ, ಚ್ಯುತಿ ಇಲ್ಲದವ ಅಂತ. ಸತ್ಯ. ನನಗೆ ಅಚ್ಯುತ ಪದವಿಯನ್ನು ನೀವು ಕೊಟ್ಟ ಮೇಲೆ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕೇಳಬೇಕಾದ ಹೊಣೆ ನನಗುಂಟೋ ಇಲ್ವೋ? ಹೌದಪ್ಪ. ಹಾಗೆ ಹೇಗೆ ನಿನ್ನ ಆಶ್ರಮದ ಬಳಿಯಲ್ಲೆಲ್ಲ ನೆಮ್ಮದಿಯಲ್ಲುಂಟೋ ಹೇಗುಂಟು ಎನ್ನುವುದನ್ನು ಅಲ್ಲಿರುವುದೆಲ್ಲ ಇಲ್ಲಿ ಬಂದು ವಿಚಾರಿಸೋಣ ಎನ್ನುವುದಕ್ಕಾಗಿ ನಾನು ಇಲ್ಲಿಯ ತನಕ ಬಂದದ್ದು. ಇದು ಹೇಗೆ ಎಲ್ಲ ಸುಖ ತಾನೆ, ನೆಮ್ಮದಿ ತಾನೆ? ಚಿನ್ಮಯ ಮೂರ್ತಿ ಚಿಂತೆಯನ್ನು ದೂರ ಮಾಡುವವನು, ಚಿಂತೆ ಇಲ್ಲದವನು, ನಿನ್ನ ಆರಾಧನೆಯಿಂದ ನಾವೆಲ್ಲರೂ ಸಂತೋಷಿಗಳಾಗಿದ್ದೀವಿ. ಸರಿಯಮ್ಮ. ಭಕ್ತಿ ಭಾವದಿಂದ ಆರಾಧಿಸಿದಲ್ಲಿ ಎಲ್ಲರೂ ಸುಖಿಗಳಾಗುತ್ತಾರೆ ಅನ್ನುವ ಹಾಗೆ ಅನುಭವವನ್ನು ಕಂಡುಕೊಂಡವನು. ಇನ್ನು ಹಾಗೆ ನಿನ್ನ ಅನುಗ್ರಹದಿಂದ ಇದುವರೆಗೆ ಎಲ್ಲರೂ ಕ್ಷೇಮಿಗಳಾಗಿದ್ದಾರೆ. ಇದುವರೆಗೆ ಹಾಗೆ ಮನುಪದಾಂತಕ ಸಖ ಅಂದ್ರೆ ಹರನ ಸಖ ನೀನಲ್ಲಿ. ಆದ್ದರಿಂದ ಕೇಳುತ್ತಾ ಇದ್ದೀನಿ, ನನ್ನ ಬಳಿಗೆ ಬರುವುದಕ್ಕೆ ಒಂದು ಕಾರಣ ಇರಲೇಬೇಕು. ಕಾರಣ ಇಲ್ಲದ ನಾನು ಬರುವುದಿಲ್ಲ. ತಿಳಿಸಬಹುದೇ? ಅಮ್ಮ ಏನ ಕೇಳ್ತೇನೆ. ವಿಷಯ ಒಂದು ಬಂತು ನನ್ನಲ್ಲಿಗೆ. ಯಾವನೊಬ್ಬ ತಮನಾಮಕನು ಎಲ್ಲ ಸೋಮಕ ನಾಮಕ ಎಂಬುವನು ದುರಾಶಿಯಾಗಿ ದೇವಲೋಕಕ್ಕೆ ದಾಳಿ ಇಟ್ಟು ಅಂತ ದೇವೇಂದ್ರ ಹೊಡೆದು ಓಡಿಸಿದನಂತೆ. ಓಡಿಸಿ ಅವನು ಓಡುತ್ತಾ ಬಂದು ನಿನ್ನ ಮನೆಗೆ ಬಂದು ಆಶಯವನ್ನು ಬೇಡಿದ ಕಾಲಕ್ಕೆ ನೀನವನಿಗೆ ಆಶಯವನ್ನು ಕೊಟ್ಟೆ ಅಂತ ಒಂದು ಸುದ್ದಿ ಬಂತು ನನಗೆ. ಕೇಳುವುದಕ್ಕೆ ಬಂದಂತ ದೇವೇಂದ್ರನಿಗೆ ಒಂದು ಶಾಸನ ಮಾಡಿದೆ. ಆಯುಧ ಎತ್ತಿದ ಕೈಯನ್ನು ನೀವು ಸ್ತಂಭೀಭೂತಗೊಳಿಸಿದೆ. ಅಲ್ಲ, ಅವನ ಕೈ ಸರಿಯಾಗಿದೆ ಬಿಡು, ಅದರ ಬಗ್ಗೆ ಯೋಚನೆ ಬೇಡ. ಅಂತವನ ದೂರು ಬಂದ ಕಾಲಕ್ಕೆ ಕೇವಲ ಅವನ ದೂರನಷ್ಟನ್ನೇ ಕೇಳಿ ನಾ ಮುಂದುವರಿಯುವುದಕ್ಕಾಗ್ತದೆ ಹೇಳು? ಇರಿಸಿಕೊಂಡ ನೀನು ಯಾವ ದೃಷ್ಟಿಯಿಂದ ಇರಿಸಿಕೊಂಡೆ ಎನ್ನುವ ಹಾಗೆ ಕೇಳಿ ತಿಳಿಯಬೇಕಾದ ಅಧ್ಯಕ್ಷನಾದಂತಹ ನನಗೆ ಕರ್ತವ್ಯ. ನ್ಯಾಯದಾನ ಮಾಡುವ ಅಂದ್ರೆ ಹಾಗೆ ಇತ್ತಂಡದ ವಿಚಾರವನ್ನು ಸರಿಯಾಗಿ ಕೇಳಿ ಮತ್ತೆ ಇದಮಿತ್ತ ಮುಂದೆ ತೀರ್ಮಾನ ಮಾಡುವುದು. ಅಂತವನಿಗೆ ನೀನು ಆಶಯವನ್ನು ಕೊಟ್ಟಿದ್ದಿ. ಇದ್ದಾನ ಮನೆಯಲ್ಲಿ ಅವ? ಯಾಕೆ ಕೇಳಿದ್ದು ಅಂದ್ರೆ ನಾನು ನೀನು ಮಾತನಾಡುವುದು ಎಲ್ಲೆಲ್ಲೋ ನೋಡ್ತಾ ಇದ್ದೆ. ಏನಪ್ಪ ಮಾತಿಗೆ ಗಮನಿಸಿದ ವಿಷ್ಣು ಯಾವುದೋ ಕಡೆಗೆ ನೋಡ್ತಾನೆ ಅಂತ ನೀ ಭಾವಿಸಬೇಡ. ಆ ಕಡೆಗೆ ನೋಡಿದ್ರೆ ಬ್ರಾಹ್ಮಣರ ಬಾಲಕರು ಪುಸ್ತಕ ಹಿಡಿಯಲಿಲ್ಲ, ಕೈಯಲ್ಲಿ ಬೆತ್ತ ಹಿಡಿದಿದ್ದಾರೆ. ಇಲ್ಲಿರೋರು ಜಪ ಮಾಡುವುದಿಲ್ಲ, ಬೇರೆ ಏನೋ ಗಣಗುವುದಕ್ಕೆ ತೊಡಗಿದ್ದಾರೆ. ಈಗ ಇಲ್ಲಿ ಎಷ್ಟು ಮಂದಿಯ ಮಧ್ಯೆ ನಿನ್ನ ರಕ್ಷಣೆಗೆ ಒಳಗಾದವರನ್ನು ಕಾಣುವುದಿಲ್ಲ. ಹಾಗಾದ್ರೆ ಎಲ್ಲ ಅದು ಗುಟ್ಟಾಗಿರಿಸಿದೆಯೋ ಹೇಗೆ? ಅಲ್ಲವಾದ್ರೆ ಎಲ್ಲಿ ಅಡಗಿದ್ದಾರೆ? ಹೀಗೆಲ್ಲ ನನಗೆ ಪ್ರಶ್ನೆ ಬಂದದ್ದರಿಂದ ಕೇಳಿದ್ದು. ಆಶಯ ನೀನು ಕೊಟ್ಟದ್ದು ಹೌದು ಅಂತ ಆದ್ರೆ
ಅವ ದುಷ್ಟನಲ್ಲಿ. ಓ, ಆ ದುಷ್ಟನ ವಿಚಾರ. ದುಷ್ಟರು ಶಿಷ್ಟರು ಅನ್ನುವಂತ ಭೇದ ನಿನಗಿಲ್ಲ. ಹಾಗೆ ನೀನು ಕೊಟ್ಟ ಜ್ಞಾನದಂತೆ ದುಷ್ಟನಾಗಿ ಶಿಷ್ಟನಾಗಿ ಅವರೆಲ್ಲರೂ ಸಮಾನ ರೀತಿಯಲ್ಲಿರಬೇಕು, ನನಗೆಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ನಾನಿದ್ದವಳು. ದುಷ್ಟನಾದವನು ಶಿಷ್ಟನಾಗ ಕೂಡ ಇಲ್ಲ. ಅವನಿಗೆ ಮನುಷ್ಯರಿಗೆ ಬುದ್ಧಿ ಕೊಡುವುದಕ್ಕೆ ಹಲವಾದ ಆಹಾರ ನಿದ್ರಾ ಭಯ ಮೈಥುನ 4 ಸಾಕಿತ್ತು. ಬುದ್ಧಿ ಹಾಕಿ ಕೊಡುವುದು, ತನ್ನನ್ನು ತಿದ್ದಿಕೊಂಡು ಸರಿದಾರಿಯಲ್ಲಿ ಹೋಗುವುದಕ್ಕಾಗಿ ಬುದ್ಧಿಯಿಂದ ತಿದ್ದುತ್ತಾನ. ಈಗ ನೀನೇನು ಭರವಸೆ ಮಾಡಿಕೊಂಡೆ? ಈಗ ಲೋಕದ ಆ ಏಳಿಗೆಯನ್ನು ಬಯಸುವವಳು ನಾನು. ಅವ ದುಷ್ಟನಾಗಿ ಬಂದಿದ್ದಾನೆ ಸರಿ, ನನ್ನ ಚರಣಕ್ಕೆ ಆನಂದನಾಗಿದ್ದಾನೆ. ಅಮ್ಮ ಅಂತ ಕರೆದಾಗ ಮಮಕಾರ ಹೆಚ್ಚಿತ್ತು ನನಗೆ. ಹಾಗಾಗಿ ಮಕ್ಕಳೆನ್ನುವಂತಹ ಭಾವನೆಯಿಂದ ರಕ್ಷಣೆ ಕೊಡ್ತೇನೆ ಅನ್ನುವ ಹಾಗೆ ನಾನು ಅಭಯ ಇದ್ದೆ. ಒಂದು ಮಾತು ಹೇಳು. ಏನು? ಮೈ ಮೇಲೆ ಹಾಕಿಕೊಂಡ ಅಂಗಿಕೆ ದೇಹಕ್ಕೆ ಆವರಣವಾದಿತ್ತು, ರಕ್ಷಣೆ ಆಗುವುದಿಲ್ಲ. ಬದುಕಿನಲ್ಲಿ ಅವನವನಿಗೆ ರಕ್ಷಣೆ ಬರುವುದು ಅವನವನ ಕರ್ಮದಿಂದ. ಯಾರೋ ರಕ್ಷಣೆ ಕೊಟ್ಟರೆ ಆದೀತ. ಕರ್ಮ ಅನ್ನು ರಕ್ಷಿಸುವುದು, ಶಿಕ್ಷಿಸುವುದು ಸರಿ ಇಲ್ಲ. ಅವನ ಕರ್ಮ ಒಳ್ಳೆಯವಲ್ಲವ. ದೇವರಕ್ಕೆ ದಾಳಿ ಮಾಡಿದ್ದು ತಪ್ಪು. ಒಂದು ವೇಳೆ ಅವನಿಗೆ ಬದುಕಬೇಕು ಅಂತಿದ್ರೆ ಮಾಡಬೇಕಾದ್ದೇನು ಹೇಳು? ನಿನ್ನ ಕಾಲಿಗಡ್ಡೆ ಬೀಳಬೇಕಾದವ, ಬಡೀಲಿಕ್ಕೆ ಹೋದ ದೇವೇಂದ್ರನ ಕಾಲು ಹಿಡಿಬೇಕಿತ್ತವ. ತಪ್ಪು ಮಾಡಿದ ದೇವೇಂದ್ರನೇ ಕಾಲು ಹಿಡಿದ ಬಂದು ನಿನ್ನ ಕಾಲು ಹಿಡಿದಿದ್ದಾನೆ ಅನ್ನೋದ್ರ ಅರ್ಥ ಏನು? ಅವನಿಂದ ತಪ್ಪಿಸಿಕೊಂಡು ನಿನ್ನ ಮನೆ ಹೋಗ್ತಾರೆ, ತನ್ನ ಬದುಕಿನ ಒಂದು ಆಯಾಮ ಬಂದಿತ್ತು, ಮತ್ತೆ ನಾನು ವಿಜೃಂಭಿಸಬಹುದು ಎನ್ನುವಂತ ದುರ್ಬುದ್ಧಿ. ಕನಿಗೆಲ್ಲ ಆಶಯ ಕೊಡುವುದು ದುರ್ಬುದ್ಧಿ. ಈಗ ಲೋಕದಲ್ಲಿ ಒಬ್ಬಳ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ, ಒಬ್ಬ ಕೆಟ್ಟವನಾಗಿರ್ತಾನೆ, ಒಬ್ಬ ಒಳ್ಳೆಯವನಾಗಿರ್ತಾನೆ. ಆ ಕೆಟ್ಟವ ಒಳ್ಳೆಯವನ ಯಾಕೆ ಆಗಬಾರದು ಅಂದ್ರೆ ತಾಯಿ ಒಳ್ಳೆ ಆ ಮಾತಿನಿಂದ ಬುದ್ಧಿ ಕಲಿಸ್ತಾಳೆ. ಹಾಗಾಗಿ ಸತ್ಸಂಗದಿಂದ ಈ ಲೋಕದಲ್ಲಿ ಸಜ್ಜನರು ಶಿಷ್ಟರಾಗಬಹುದು ಅನ್ನುವಂತ ಭಾವನೆ. ಸತ್ಸಂಗದಿಂದಲೇ ಶ್ರೇಷ್ಠರಪ್ಪರು ಮೂರ್ಖ ಜನರು. ಎಂತ ಮೂರ್ಖರಾದ್ರೂ ಒಳ್ಳೆಯವರಾಗ್ತಾರೆ. ಹೌದೌದು. ಸತ್ಸಂಗದಲ್ಲಿ ಸಂಸರ್ಗಜ ದೋಷಗುಣ ಭವಂತಿ ಅಂತ ಒಂದುಂಟು, ಕೇಳಿದ್ದೇನೆ. ಸಂಸರ್ಗದಿಂದ ದೋಷಗುಣವೂ ಬರ್ತದೆ ಅಂತ. ಈಗ ನನಗೆ ಅನ್ನಿಸ್ತದೆ, ಅವ ಬಂದ ಮೇಲೆ ಅವನ ಗಾಳಿಯಿಂದ ನಿನ್ನ ಬುದ್ಧಿ ಓರೆ ಆಯ್ತು ಅಂತ ಬರುವುದು ನನಗೆ. ಅಲ್ಲವಾದ್ರೆ ಅವ ಒಳ್ಳೆಯವನಾಗ್ತಾನೆ ಅಂತ ಭಾವಿಸ್ತೀಯಲ್ಲ, ಆಗುವುದಿಲ್ಲ ಅಂತ ಅವ ಬಂದದ್ದರಿಂದ ಅವನಿಗೆ ರಕ್ಷಣೆ ಕೊಟ್ಟ ನಿನ್ನ ಕ್ರಮದಿಂದ ಗೊತ್ತಾಗಿದೆ. ನಿನ್ನ ರಕ್ಷಣೆಯಲ್ಲಿ ಸ್ವಚ್ಛತೆ ಉಂಟು ಅಂತಂದ್ರೆ ಅವನನ್ನು ಇಲ್ಲಿ ಪೀಠದಲ್ಲಿ ಕೂತುಗೊಳಿಸಬಹುದಿತ್ತು. ನೀನ್ ಯಾಕೆ ಅಡಗಿಸಿಟ್ಟದವನನ್ನು? ನಿನಗೆ ಗೊತ್ತುಂಟು ನೀ ಮಾಡಿದ್ದು ತಪ್ಪು ಅಂತ, ಬಂದ್ರೆ ವಿಷಮ ಆಗ್ತದೆ ಅಂತ ಗೊತ್ತುಂಟು, ಅದಕ್ಕೆ ಅಡಗಿಸಿಟ್ಟದ್ದು. ಕೇಳಲಿಕ್ಕೆ ಬಂದವ ದೇವೇಂದ್ರ ಅಲ್ಲಮ್ಮ, ಮತ್ತೆ ದೇವೇಂದ್ರ ಪದವಿಯಿಂದ ಮೇಲೆದ್ದು ನೀನಾಗ ಒಂದು ಮಾತು ಹೇಳಿದೆ, ಕಂಡು ವಿಶ್ವಾತ್ಮಕನ. ನಾನು ಯಾರು? ವಿಶ್ವಾತ್ಮಕ ಬಂದವನು. ನನಗೆ ನೀನು ಬೇಕು, ಲೋಕದ ಒಳ್ಳೆಯವರು ಬೇಕು. ಸತ್ಯ. ವಿಶ್ವವೇ ನನಗೆ ಆತ್ಮವಾಗಿರುವುದು. ಅಲ್ಲಿ ಹೆಚ್ಚು ಕುಂದಾದ್ರೆ ನಾನು ಸಹಿಸುವುದಿಲ್ಲ. ನಾಳೆ ನಿನ್ನ ಮನೆಯಲ್ಲಿ ಹೆಚ್ಚು ಕಡಿಮೆ ಆದ್ರೆ ಹೊಣೆಗಾರ ಇನ್ನೊಬ್ಬಾಗಬೇಕಾಗ್ತದೆ. ಆದ್ದರಿಂದಲೇ ನನ್ನ ಸ್ಥಾನದಿಂದ ನಾನು ಕೆಳಗಿಳಿದು ಬಂದು ನಿನ್ನಲ್ಲಿ ಬಿಟ್ಟು ಕೊಡೆಂದು ಕೇಳುವುದು ತಾಯಿಯೇ. ಹಾಗಾದ್ರೆ ನನ್ನ ಮಾತು ತಪ್ಪುವುದಕ್ಕೆ ಸಾಧ್ಯವಾಗ್ತದೆ ಸ್ವಾಮಿ? ಅಮ್ಮ ಹಾಗಲ್ವೇ, ಮಾತು ತಪ್ಪುವುದು ಅಂತ ಆಡ್ತಿ. ಮಾತು ಉಳಿಸುವುದಕ್ಕಾಗಿ ಹೋದ್ರೆ ನಿನಗೆ ಕಷ್ಟ ಬರಲಿಲ್ಲ. ಕಷ್ಟ ಬಂದ್ರೆ ಬರಲಿ ಸ್ವಾಮಿ, ಅದನ್ನು ಸಹಿಸಿಕೊಳ್ಳುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಎಲ್ಲಿಯವರೆಗೆ ಸಹಿಸ್ತೀನಿ ನೀನು? ನನ್ನ ಪ್ರಾಣ ಹೋಗಿ
ತಪ್ಪಾಗ್ತದೆ. ಮುನಿಸತಿ ಎಂದು ಒಗೆದು ಪ್ರಾಮಾಣಿಕದಿಂದ ಬಾಗಿ ಕೇಳಿದರೆ ಜನದ ಅಹಂಕಾರವನ್ನು ತೋರಿಸುವುದಕ್ಕೆ ಹೊರಟೆ ನೀನು. ನಿನ್ನ ಅಹಂಕಾರಕ್ಕೆ ಮದ್ದನ್ನು ಅರೆಯಲೇಬೇಕಾದ ಸ್ಥಾನ ನನ್ನದು. ಲೋಕ ನಿಯಮಕ್ಕೆ ಭಂಗ ತರುವುದಕ್ಕೆ ಹೊರಟರೆ ನಿಮ್ಮಂತವರು ಮಾಡುವ ನಿರ್ಣಯದಿಂದ ಭವಿಷ್ಯದಲ್ಲಿ ಕೆಡುಕಾಗ್ತದೆ ಅಂತ ಗೊತ್ತಾದರೆ ಅದನ್ನು ಸಮೂಲ ನಾಶಗೊಳಿಸಬೇಕಾದ್ದು. ನಿನ್ನಲ್ಲಿ ತುಂಬಿರುವ ಅಧರ್ಮದ ಭಾವ ಉಂಟಲ್ಲ, ಅದಷ್ಟೂ ನಾಶ ಹೊಂದಬೇಕು. ಅದಕ್ಕಾಗಿ ಇದಾ ನೋಡು ಚಕ್ರಾಯುಧವನ್ನು ಎಂದಿನಂತೆ ನನ್ನ ಮಡದಿ ಕರೆದ ಮನ್ನಿಸಿ ಸತ್ಕಾರವನ್ನು ಮಾಡುವವರು ಎಲ್ಲಿ ಹೋದರು? ಪುಲಮ ಮಾಯಾ ಶಿವ ಶಿವ ಅಯ್ಯೋ ರಕ್ಕಸಗಳೆಲ್ಲ ಮಡಿದು ಬಿದ್ದಿದ್ದಾರೆ. ಅಷ್ಟು ಮಾತ್ರವಲ್ಲ, ಅದರ ಮಧ್ಯದಲ್ಲಿ ನನ್ನ ಮಡದಿ ಪುಲಾಮ ಅಯ್ಯೋ ನನ್ನ ಮುಂದೆ ಬೇರ್ಪಟ್ಟಿದೆ. ಯಾವತ್ತು ನಾನು ಬರುವಾಗ ನನ್ನ ಸೇವೆ ಮಾಡ್ತಾ ಇದ್ದಳು. ಅನುಗಾಲವು ಅನುದಿನವು ಪತಿಯೇ ಪರದೈವ ಎಂದು ನನ್ನನ್ನೇ ನಂಬಿಕೊಂಡು ಬದುಕಿದವಳು. ಅಯ್ಯ ಪುಲಾಮ, ನಿನಗಿಂತ ದುರ್ಗತಿ ಆಯ್ತೆ. ಅಯ್ಯೋ, ಇಂಥ ಸ್ಥಿತಿಯನ್ನು ಒದಗಿಸಿಕೊಟ್ಟವ ಯಾರು? ಇಂಥ ಸ್ಥಿತಿಗೆ ಕಾರಣಕರ್ತರಾದವ ಯಾರು? ಸರಿ ನೋಡಿದ್ರೆ ನೀನು ಮರೆಯಿಂದ ಎದುರಾಗಿ ಬಂದೆಯಾ? ನೀನು ಜ್ಞಾನ ದೃಷ್ಟಿ ನೋಡುವುದು ಯಾಕೆ? ನಾನೇ ಬರುವುದೇ. ನೀನೇ ಬಂದಿದ್ದಿ, ಅರ್ಥ ಆಯ್ತು. ಇಂತಹ ಒಂದು ವಿದ್ಯಮಾನ ಸೃಷ್ಟಿಯಾಗಬೇಕು ಅಂತ ಇದ್ರೆ ನೀನು ಕಾರಣ. ಈ ರೀತಿ ಮಾಡಿದ್ಯೋ ನಿನಗೆ ಅಹಂಕಾರವೇ. ನೀನು ನಾನು ಲೋಕದ ದೇವರು, ಲೋಕಾಧ್ಯಕ್ಷ ಎನ್ನುವಂತ ಅಹಂಕಾರವೇನು ನಿನಗೆ? ಮತವೇ, ಗರ್ವವೇ? ಎಲ್ಲ ದುಷ್ಟ. ಈ ಗರ್ವಕ್ಕೆ, ಈ ಮದಕ್ಕೆ ಸರಿಯಾದ ಶಿಕ್ಷೆ ಮಾಡ್ತೇನೆ. ಇನ್ನು ಮುಂದೆ ಈ ಲೋಕದಲ್ಲಿ ನೀನು ಭೂಲೋಕದಲ್ಲಿ ದಶಾವತಾರಿಯಾಗಿ ನನ್ನ ಮಡದಿ ಎಲ್ಲ ಸತಿ ಅಳಿದಿದ್ದಾಳೆ. ಅವಳನ್ನು ಕೊಂದಂತ ಪಾತಕಿ. ಅದಕ್ಕಾಗಿ ನೀನು
ಕೊಂದೆಯೋ ಒಂದು ಅವತಾರದಲ್ಲಿ ನೀನು ನಿನ್ನ ಹೆಂಡತಿಯನ್ನು ಕಳ್ಕೊಂಡು ವನ ವನ ವಿಹರಿಸುವಂತಾಗಲಿ, ವಿಲಾಪಿಸುವಂತಾಗಲಿ. ಇದುವರೆಗೂ ಹೋದಂತೆ ಒಳ್ಳೆಯದಾಯಿತು. ವಿವೇಚನೆಯೇ ಇಲ್ಲದೆ ಒಂದು ಶಾಪವನ್ನು ಕೊಟ್ಟ. ಆಕ್ಷೇಪಿಸುವುದಕ್ಕೆಲ್ಲ ಅಗ್ನಿ ಆರಾಧಕವ ಕೋಪ ಸ್ವಲ್ಪ ಹೆಚ್ಚು. ಶಿಕ್ಷೆಯನ್ನು ಕೊಟ್ಟವನು ಯಾವನು, ಅವನ ಸ್ಥಾನಮಾನ ಯಾವುದು, ಅವನಿಗೆ ನಾನು ಶಾಪವನ್ನು ಕೊಡಬಹುದೋ, ಕೊಟ್ಟವನನ್ನು ಒಪ್ಪಿಕೊಳ್ಳಬಹುದೇ, ಅವನಿಗೆ ತಟ್ಟೀತೆ. ಯಾವುದನ್ನು ವಿವೇಚನೆ ಶಾಪ ಕೊಟ್ಟನೋ ಇಲ್ಲೋ, ನನಗಾಗಿ ನಾನು ಮಾಡಿದ್ದಲ್ಲವಲ್ಲ, ಲೋಕಹಿತಕ್ಕಾಗಿ ಮಾಡಿದ್ದೇನೆ. ನಾನು ಸ್ವೀಕರಿಸಿದ ಶಾಪವಾಗ್ತದೆ, ಅಲ್ಲದೆ ಹಾಗೆ ಹೋಗ್ತದೆ. ಮುನಿಶಾಪ ಹುಸಿಯಾಗಕೂಡುದು ಎಂಬ ಭಾವದಿಂದ ಆ ಶಾಪವನ್ನು ಅಂಗೀಕರಿಸಿಕೊಡುತ್ತೇನೆ. ಅದರಷ್ಟೇ ಸಾಲುವುದಿಲ್ಲವಲ್ಲ, ಎಲ್ಲಿಂದ ತೊಡಗಬೇಕಿದನ್ನು ಬಹುರೂಪದಿಂದ ಧರಿತ್ರಿಗಿಳಿಯುವ ಮೂಲಕವಾಗಿ ಕೂಳರ ನಾಶಕ್ಕಾಗಿ ಅನುಕೂಲವಾಗಲಿ ಎಂಬೀ ಭಾವದಿಂದ ತೊಡಗಿಕೊಂಡಾಗ ಇಲ್ಲಿಂದಲೇ ತೊಡಗಿದ್ರೇನು. ಈಗ ಇಷ್ಟು ಪ್ರಕರಣ ಆದ ಕಾಲಕ್ಕೆ ಈ ಒಳಗೆ ಮುಸುಕು ಹಾಕಿ ಕೂತವನಿಗೆ ಗೊತ್ತಾಗಬೇಕಿಲ್ಲ. ರಕ್ಷಣೆ ಇಲ್ಲಿದ್ದು ಸಿಗುವುದಿಲ್ಲ, ನಮ್ಮ ತಲೆಗೆ ಬಡಿಯುವುದು ಸಿಡಿಲು ಅಂತಲೇ ಗೊತ್ತಾಗ್ತದೆ. ಹೊರಮುಟ್ಟೊಬ್ಬೆ ಹೊಡಿಲಿ ಅವ. ದೇವಿಯ ತಲೆಯನ್ನು ಕತ್ತರಿಸಿತು. ಇದನ್ನು ನೋಡಿದಂತಹ ನಾನು ಇನ್ನು ನಮಗೆ ಬದುಕುವುದಕ್ಕೆ ಅವಕಾಶ ಇಲ್ಲ ಅನ್ನುವುದನ್ನು ತಿಳಿದು ಅರಮನೆಯಿಂದ ಬಹಳ ದೂರ ಸಾಗಿ ಬಂದಿದ್ದೇನೆ. ಸಾಧನೆ ಮಾಡಬೇಕು ಹೇಗೆ? ಸಿದ್ದೇಶ್ವರನ್ನು ಪೂಜೆ ಮಾಡಿ ಒಲಿಸಿ ಆಕೆಯಿಂದಲೇ ಶಕ್ತಿಗಳನ್ನು ಪಡೆದುಕೊಂಡಿದ್ದೇನೆ. ಆ ಶಕ್ತಿಗಳೆಲ್ಲ ನನಗೆ ಉಪಯೋಗಕ್ಕೆ ಬರಬೇಕು. ಹೇಗೆ? ಈ ಬ್ರಹ್ಮಾಂಡವನ್ನೇ ಸುಡುವುದಕ್ಕೆ ಹೊರಟಿದ್ದೇನೆ. ಯೋಚನೆ ಮಾಡಿದ್ರೆ ನನ್ನವರು ಇದ್ದಾರೆ ಇದರಲ್ಲಿ. ಹಾಗೆ ಮಾಡುವುದು ಸರಿಯಲ್ಲ. ಪಡೆದಂತಹ ಶಕ್ತಿ ಸ್ತಂಭನ, ಚಲನ, ಆಕರ್ಷಣ, ಮೋಹನ, ಇದರಲ್ಲಿ ಒಂದನ್ನು ನಾನು ಪ್ರಯೋಗ ಮಾಡಬೇಕು. ಮೋಹನ ಶಕ್ತಿಯನ್ನು ಪ್ರಯೋಗ ಮಾಡಿ ಬ್ರಹ್ಮನ ಹತ್ತಿರ ಹೋಗಿ ಅವನ ಉದರದಲ್ಲಿರುವಂತಹ 4 ವೇಗಗಳನ್ನು ಅದು ನನ್ನ ಹಿಡಿತದಲ್ಲಿ ಇರಿಸಿಕೊಂಡಿದ್ದೇನೆ. ಇನ್ನು ನಾನು ಇಲ್ಲೇ ಇರುವುದಲ್ಲ, ನೇರವಾಗಿ ಸಮುದ್ರದ ಆಳವನ್ನು ಸೇರಿಕೊಳ್ಳುತ್ತೇನೆ. ಯಾರು ಬರ್ತಾರೆ ನೋಡು. ಸತ್ಯವ್ರತ
ನಡೆಸುತ್ತಿರುವವನು ನಾನಾಗಿದ್ದೇನೆ. ಪ್ರಜಾಪಾಲಕನಾಗಿ ಪ್ರಜಾವರ್ಗದವರಿಗೆ ಏನು ಬೇಕು ಅದನ್ನು ಬೇಕಾದಂತಹ ಹೊತ್ತಿನಲ್ಲಿ ಒದಗಿಸಿಕೊಡುತ್ತಾ, ಅವರಿಂದ ಹಾರೈಕೆಯನ್ನು ಪಡೆಯುತ್ತಾ, ಅವರಿಂದ ಘೋಷವನ್ನು ಕೇಳಿಸಿಕೊಳ್ಳುತ್ತಾ ಸಂತೋಷಮಯವಾದಂತಹ ಜೀವನವನ್ನು ನಾನು ಸಾಗಿಸುತ್ತಾ ಇದ್ದೇನೆ. ನಿತ್ಯ ಕರ್ಮಗಳನ್ನು ಚಾಚು ತಪ್ಪದೆ ನಿರ್ವಹಿಸುತ್ತಾ ನನ್ನದಾದಂತಹ ಆತ್ಮಶುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ, ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಾನು ಜೀವನವನ್ನು ಸವಿಸುತ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತಹ ಧ್ಯೇಯವು ನನ್ನದ್ದಾಗಿದ್ದರಿಂದ ಇಲ್ಲಿಯ ತನಕ ನಾನು ಚೆನ್ನಾಗಿ ರಾಜ್ಯಭಾರವನ್ನು ಮಾಡುವುದಕ್ಕೆ ಆಗುತ್ತಾ ಇದೆ. ಯಾವತ್ತಿನ ಹಾಗೆಯೇ ಇಂದೂ ಕೂಡ ನಿತ್ಯ ಕರ್ಮವನ್ನು ನೆರವೇರಿಸುವರೆ ಕೃತಮಾಲಾ ಸರೋವರದೆಡೆಗೆ ಮುಂದುವರಿಯುತ್ತೇನೆ. ಬಂದವನಿದ್ದೇನೆ. ಇನ್ನು ಯಾಕೆ ತಡ? ಸರೋವರಕ್ಕೆ ಇಳಿದು ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಿಸುವುದಕ್ಕೆ ಮುಂದಾಗುತ್ತೇನೆ. ಏನಿದು? ಅರ್ಘ್ಯವನ್ನು ಸಮರ್ಪಿಸಬೇಕು ಎಂಬಂತಹ ಉದ್ದೇಶದಿಂದ ಬೊಗಸೆಯಲ್ಲಿ ನೀರನ್ನೆತ್ತಿಕೊಂಡರೆ ಮತ್ಸ್ಯ ಒಂದು ಒದ್ದಾಡ್ತಾ ಉಂಟು. ಇದಾಗಲಿಲ್ಲ, ಇದನ್ನು ಹಾಗೆಯೇ ಬಿಟ್ಟು ಬಿಡುತ್ತೇನೆ. ಏನಿದು ಆಶ್ಚರ್ಯ? ಅಲ್ಲಿ ಆಗಲಿಲ್ಲ, ಈ ಬದಿಯಲ್ಲಿ ನಾನು ನೀರನ್ನು ತೆಗೆದುಕೊಂಡು ಅರ್ಘ್ಯವನ್ನು ಸಮರ್ಪಿಸುವುದಕ್ಕೆ ಮುಂದಾದರೆ ಇಲ್ಲಿಯೂ ಕೂಡ ನನ್ನ ಬೊಗಸೆಗಳಲ್ಲಿ ಮತ್ಸ್ಯವು ಕಾಣುತ್ತಾ ಉಂಟು. ಅದೇ ಮತ್ಸ್ಯ. ಆಗಲಿಲ್ಲ, ಇಲ್ಲಿಯೂ ಬೇಡ, ಇದನ್ನು ಹಾಗೇ ಬಿಟ್ಟು ಬಿಡುತ್ತೇನೆ. ಇಲ್ಲಿ ಬಿಟ್ಟದ್ದಾಯಿತು, ಅತ್ತ ಕಡೆಗೆ ಹೋಗಿ ನೋಡುತ್ತೇನೆ. ಏನಿದು ಏನಿದು? ಮತ್ತೆ 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 ನನ್ನ ಹಸ್ತಗಳಲ್ಲಿ ಮತ್ಸ್ಯವು ಬಂದು ಸೇರಿಕೊಳ್ಳುತ್ತಾ ಇದೆ. ಏನೋ ಹೇಳಿದ ಹಾಗೆ ಕೇಳುತ್ತಾ ಉಂಟು. ನನ್ನನ್ನು ಬಿಟ್ಟು ಬಿಡಬೇಡ, ನನ್ನ ಕೈ ಬಿಡಬೇಡ, ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ. ಮೊದಲು ನಾನು ತಂದಂತಹ ಕಮಂಡಲದಲ್ಲಿ ಈ ಮತ್ಸ್ಯವನ್ನು ಇರಿಸಿ ಮುಂದಿನ ಕೆಲಸವನ್ನು ನಾನು ಮಾಡಿಕೊಳ್ಳುತ್ತೇನೆ. ಮತ್ಸ್ಯವನ್ನು ಕಮಂಡಲದಲ್ಲಿ ಇರಿಸಿದ್ದೇನೆ. ಬಂದಂತಹ ಕೆಲಸವನ್ನು ಪೂರ್ಣಗೊಳಿಸಿಯೇ ತೆರಳಬೇಕಾದದ್ದು ನನ್ನ ಧರ್ಮ. ಹಾಗಾಗಿ ಬೊಗಸೆಗಳಲ್ಲಿ ನೀರನ್ನೆತ್ತಿಕೊಂಡು ಸೂರ್ಯದೇವರಿಗೆ ಅರ್ಘ್ಯವನ್ನು ಸಮರ್ಪಿಸಿದ್ದೇನೆ. ಮನಸ್ಸಿಗೆ ಆನಂದವಾಗುತ್ತಾ ಉಂಟು. ತಡ ಮಾಡದೆ ನನ್ನ ಅರಮನೆಯತ್ತ ಸಾಗುತ್ತೇನೆ. ಅರಮನೆಯಡೆಗೆ ಬಂದೆ. ಕಮಂಡಲ ಚಿಕ್ಕದಾಯಿತು ನಾನು ತಂದಂತಹ ಮತ್ಸ್ಯಕ್ಕೆ. ಕಮಂಡಲ ಬೇಡ, ಕಾಣುತ್ತಿರುವಂತಹ ಕೊಳದಲ್ಲಿ ಹಾಕುತ್ತೇನೆ ಎಂಬುದಾಗಿ ಭಾವಿಸಿ ಮತ್ಸ್ಯವನ್ನು ಕೊಳದಲ್ಲಿ ಬಿಟ್ಟೆ. ದೀರ್ಘವಾಗಿ ಬೆಳೆಯಿತು. ಕೊಳವು ಅದಕ್ಕೆ ಚಿಕ್ಕದಾಗಿ ಹೋಯಿತು, ಅದಕ್ಕೆ ಜಾಗ ಸಾಲಲಿಲ್ಲ. ಇದಾಗಲಿಲ್ಲ ಎಂಬಂತಹ ಉದ್ದೇಶದಿಂದ ನೇರವಾಗಿ ಉಪವನದಲ್ಲಿರುವಂತಹ ಮತ್ತೊಂದು ದೊಡ್ಡದಾದಂತಹ ಕೆರೆಗೆ ತೆಗೆದುಕೊಂಡು ಹೋಗಿ ಹಾಕಿದೆ. ಅದು ಸಾಕಾಗಲಿಲ್ಲ. ಏನು ಮಾಡುವುದು? ಹರಿಯುತ್ತಿರುವಂತಹ ನದಿಗೆ ತೆಗೆದುಕೊಂಡು ಹೋದೆ, ಆಗಲೇ ಇಲ್ಲ. ಅಲ್ಲಿಯೂ ಕೂಡ ದೀರ್ಘವಾಗಿ ಬೆಳೆದು ಹೋಯಿತು ಮತ್ಸ್ಯ. ಹಾಗಾಗಿ ಈ ಮತ್ಸ್ಯ ನನಗೆ ಎಲ್ಲಿ ದೊರಕಿತೋ ಅಲ್ಲಿಯೇ ಬಿಟ್ಟು ಬರುತ್ತೇನೆ. ಅಲ್ಲಿ ನೇರವಾಗಿ ಬಂದೆ. ಮತ್ಸ್ಯವನ್ನು ನಾನು ಕೈಯಲ್ಲಿ ಹಿಡಿದುಕೊಂಡು ಬರುವಾಗ
ಬಂದಂತಹ ಸ್ಥಳವೇ ಇದಕ್ಕೆ ಸೂಕ್ತ ಎಂಬುದಾಗಿ ಭಾವಿಸಿ ಇದೋ ಶರದಿಯಲ್ಲಿ ಬಿಟ್ಟು ಬಿಡುತ್ತೇನೆ. ಹೆದರಿಕೆಯಾಗಿ ಹೋಗಿದೆ. ಹೆದರಬೇಡ. ಅಂಬರ ಪದರ ದೇವತೆಗಳು ಕೂಡ ನಮ್ಮ ಈ ರೂಪವನ್ನು ಕಂಡು ಹೆದರುತ್ತಾ ಇದ್ದಾರೆ. ಹಾಗಂತ ಈ ರೂಪದಲ್ಲಿ ಬರುವುದಕ್ಕೆ ಕಾರಣ ಉಂಟು. ಯಾಕೆ, ಏನಾಯಿತು? ನೀನೇ ನಂಬಿಕೊಂಡು ಬಂದಂತ ನಿನ್ನ ದೇವರಾದ ಶ್ರೀಮನ್ನಾರಾಯಣ ಭಾಸ್ಕರನಿಗೆ ಅರ್ಘ್ಯವನ್ನು ಕೊಡ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ಬೊಗಸೆಯಲ್ಲಿ ಮೀನಾಗಿ ಬಂದವನ ನನ್ನನ್ನೇ ಸಾಕಿ ಸಲೈ ಸರದಿಗೆಯನ್ನು ಬಿಟ್ಟವ ನೀನು. ಹೌದು, ನಿನ್ನಿಂದಲಾಗಿ ನನ್ನ ರಕ್ಷಣೆ ಆಯ್ತು.
ನಿನ್ನನ್ನು ಕಾಣಬೇಕೆಂಬ ಉದ್ದೇಶದಿಂದ ನಿನ್ನನ್ನೇ ನೋಡುವುದಕ್ಕಾಗಿ ಬಂದೆ. ಓಹೋ, ಕಾರಣ ಏನು ಬಲ್ಲಿರಿ? ಏನು ಕಾರಣ? ದಾನವರಾದ ತಮಾಸುರನೆಂಬರು ಹಾ, ಅನ್ಯಾಯವನ್ನು ಮಾಡ್ತಾ ಇದ್ದ ಲೋಕಕಟ್ಟಕರಾಗಿದ್ದಾರೆ. ಹಾ, ಅವರನ್ನು ವಧಿಸುವುದಕ್ಕಾಗಿ ಹಾ. ಬಂದವ ನಾನು. ಓಹೋ, ಆದರೆ ಏನು ದೇವ? ಏನೇನೋ ದಿವಸದೊಳಗೆ ಹಾ, ಪ್ರಳಯವಾಗಲಿದೆ. ಪ್ರಳಯವಾಗಲಿದೆ ದೇವ. ಪ್ರಳಯವಾದರೆ ಜನಜೀವನ ಹೇಗೆ ದೇವ? ಪ್ರಳಯವಾಗುವಂತಹ ಸಂದರ್ಭದಲ್ಲಿ ಹಾ, ನಿನ್ನ ಬಳಿಗೆ ನಾವೇ ಒಂದು ಬರ್ತಾರೆ. ನಾವೇ ಬಂದಾಗ ನಾವೇ ಎಲ್ಲ ನಿನಗೆ ಸಕಲ ಬೀಜ ಕೋಶಾದಿಗಳನ್ನು ಹಾ. ನಾವೇ ಒಳಗೆ ತುಂಬಿಸು. ನಿನ್ನವರನ್ನು ನಾವೇ ಒಳಗೆ ಸೇರಿಸು. ಹಾ, ಹಾಗಂತ ದೇವ, ಆ, ಪ್ರಳಯವಾದಂತಹ ಹೊತ್ತಿನಲ್ಲಿ ಕತ್ತಲಾವರಿಸಿರುವಾಗ ನಮಗೆ ಏನು ಗತಿ? ಓಹೋ, ಪ್ರಳಯವಾಗುವಂತ ಸಂದರ್ಭದಲ್ಲಿ ಕತ್ತಲೆ ಆವರಿಸ್ತದೆ. ಹೌದು. ಹಾಗಂತ ಸಪ್ತ ಋಷಿಗಳನ್ನೇ ಆಧರಿಸಿ ಸೇರಿಸು. ಸರಿ, ಸೇರಿದಂತ ಸಂದರ್ಭದಲ್ಲಿ ಬೆಳಕನ್ನೇ ಕಾಣುವಂತಾಗ್ತದೆ. ಹಾಗಂತ ನಾವೇನು ಬಂದ ಮೇಲೆ ಮತ್ತೇನು ಮಾಡ್ಬೇಕು ಗೊತ್ತಾ? ಓಲಾಡುವುದಿಲ್ಲವೇ? ಸತ್ಯವ್ರತ ದೇವ, ನಾವೇನು ತುಂಬಿಸಿದ ಬಳಿಕ ಹಾ, ಅದನ್ನು ಕಟ್ಟುವುದಕ್ಕೆ ವಾಸುಕಿಯ ನಿನ್ನ ಬಳಿಗೆ ಬರ್ತಾನೆ. ಓಹೋ, ಒಂದು ಕಡೆಯಿಂದ ನನ್ನ ಈ ಮೂಗಿಗೆ ಕಟ್ಟು, ಇನ್ನೊಂದು ಬದಿಯ ನಾವೆಗೆ ಕಟ್ಟು. ಪ್ರಳಯವಾಗುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ನಾನೇ ಪಡೆಯುತ್ತೇನೆ. ಹಾಗಾಗಿ ತಮಸ್ಸರನ್ನು ಕೊಲ್ಲುವಂತಹ ಚಂದವನ್ನು ನಿನಗೆ ಕಾಣಿಸ್ತೇನೆ. ನಿಶ್ಚಿಂತೆ. ಜಯ 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 ಜಯ. ಅಪಹರಿಸಿಕೊಂಡು ಈ ಸರದಿಯ ಗರ್ಭದಲ್ಲಿ ಅಡಗಿ ಕುಳಿತಾನೆ. ಅದಾಗ ಎಲ್ಲಿ ಅಡಗಿ ಕುಳಿತರು ಶ್ರೀಮನ್ನಾರಾಯಣದ ನನಗೆ ತಿಳಿಯದೆ ಹೋದಿತೆ. ಹಾಗಾಗಿ ಗರ್ಭವನ್ನು ಸೇರಿಕೊಂಡು ನೀರನ್ನು ಸೀರಿ ಒಳ ಪ್ರವೇಶ ಮಾಡಿ ಬರ್ತೇನೆ. ನಾನು ಬೇಗ ಸಿಗ್ಬೇಕಂತ ಕಾಯ್ತಾ ಇದ್ದೆ. ಯಾವುದಕ್ಕೆ? ನೀನು ಹೇಳಿದ್ದು ಯಾವುದು ಸಿಕ್ಕಿದ್ದು? ನೀನೇ ಸಿಕ್ಕಿದಿ ಎಂಬುದಾಗಿ ಹೇಗೆ? ಕಾರಣ ಉಂಟು. ವೇದಗಳಲ್ಲಿ ಅಪಹರಿಸಿಕೊಂಡು ಈ ಸರದಿಯ ಮಧ್ಯದಲ್ಲಿ ಅವಿತು ಕುಳಿತವ ನೀನು. ಮನೆಯೇ ಈಗಾದ್ರೂ ಇಲ್ಲಿಂದ ಮತ್ತೆ ಎಲ್ಲಿ ಹೋಗುದು? ಗೊತ್ತಾಯ್ತು. ಇದು ನಿನಗೆ ಮಾತನ್ನು ಹೇಳ್ತಾ ಇದ್ದೇನೆ.
ಕತ್ತುಕೊಂಡು ಬಂದಂತ ಈ ವೇದಗಳನ್ನು ಬ್ರಹ್ಮನಿಗೆ ಒಪ್ಪಿಸಿದೆ ಎಂದಾದರೆ ನಿನ್ನನ್ನು ಜೀವ ಸಹಿತ ಬಿಟ್ಟರು. ಒಂದು ವೇಳೆ ದರ್ಪದಿಂದ ಮುಂದುವರಿದು ಬಂದ ನೋಡಿದ್ರೆ ಜಲಚರ ಪ್ರಾಣಿ ನೀನು. ನಗು ಮತ್ಸ್ಯ ನಾನೇ. ಏನು ನಿನಗೂ ಬಾಯಿ ಬರ್ತದಲ್ಲ? ಮತ್ತೆ ಬಾಯಿ ಬರದೆ ಅಬ್ಬೋ ನಿನ್ನ ಸೊಕ್ಕೆ. ನನ್ನ ವಿಚಾರ ಗೊತ್ತಿಲ್ಲದೆ ನೀನು ಮಾತಾಡುವುದಕ್ಕೆ ಹೊರಟಿದ್ದಿ. ಮೂರು ಲೋಕದಲ್ಲಿ ನಡಗೀತಿರಾಗಿ ಬರುವವರು ಯಾರೂ ಇಲ್ಲ. ಅಂಥದರಲ್ಲಿ ಮಳೆತು ನಿಂತೆಯ ನಿಂಗೆ ಹೇಳ್ತಾ ಇದ್ದೇನೆ. ನನ್ನ ಕೈಯಲ್ಲಿರುವಂತಹ ಆಯುಧದಿಂದ ನಿನ್ನನ್ನು ಸರಿಯಾಗಿ ಮೂರು ತುಂಡು ಮಾಡಿ ಅದನ್ನು ನುಂಗುವಾಗ ಯಾರು ಕರೀತಾರೆ? ನಿನ್ನ ಗಂಟಲಲ್ಲಿ ಇರ್ಲಿಕ್ಕಿಲ್ಲ. ಗಂಟಲೆಲ್ಲ ದೊಡ್ಡದಲ್ವ? ಹೌದಾ? ಆ ಗಂಟಲಲ್ಲಿ ಸುಟ್ಟೇನು ಅದು ಹೇಗೆ ಬಂದದ್ದು? ಸಾಮಾನ್ಯ ಮೀನು ಎಂದು ಭಾವಿಸ್ಕೊಂಡೆ. ಹೌದು, ಅದು ನಿನ್ನ ಭ್ರಮೆ ಅಷ್ಟೇ. ಯಾಕೆ? ನಿನ್ನಲ್ಲಿ ಕೊಲ್ಲುವುದಕ್ಕೆ ಬಂದವರು ಸಾಮಾನ್ಯರಲ್ಲ. ಯಾರು? ನೀನು ಎಷ್ಟೇ ಗೊತ್ತ ನಿನ್ನ ಬಿಡು. ಅವನಿದ್ದಾನಲ್ಲ ಮೂರು ಕಣ್ಣಿನವ ಮುಕ್ಕಣ್ಣ, ನನ್ನಲ್ಲಿ ಭವನವನ್ನು ಕೊಡುವುದಕ್ಕೆ ಮುಂದಾಡಿ ನಾನು ಹೆದರುವ ಘಟನೆ ಅಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅಮ್ಮ, ಮುಕ್ಕಣ್ಣ ಮತ್ತೆ ಬರುವುದಲ್ವಾ? ಮೊದಲು ಬಂದವ ಮತ್ಸ್ಯ. ಹೌದಾ? ನಾನೇ ಮೊದಲು ನನ್ನನ್ನು ನೋಡು. ಹೋಗ. ನನ್ನಲ್ಲಿ ಗರ್ವದಿಂದ ಮಾತಾಡೋದು. ಆದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು. ಇದು ಎಷ್ಟಾದ್ರೂ ಮೀನಲ್ವಾ? ನಾವೀಗ ನೀರಿನಲ್ಲಿ ಇರುವುದಲ್ವಾ? ಮೀನಿಗೆ ನೀರಿನಲ್ಲಿ ಬಲ ಹೆಚ್ಚು. ನೋಡಿ ಅಲ್ಲಿ ಭೂವಲಯ ಕಾಣ್ತದೆ. ನಾನು ಆ ಕಡೆಗೆ ಹೋಗ್ತೇನೆ.
ಹೋದಲ್ವಾ? ಬಿಟ್ಟು ಹೋದದ್ದೇನೆ ಭೂವಲಯವನ್ನು ಸೇರಿದ್ದಾನೆ. ಭೂವಲಯಕ್ಕೆ ಹೋದ್ರೆ ನನಗೆ ಆಗುವುದಿಲ್ಲ ಅಂತಲ್ವಾ? ನಾನು ಯಾರು? ಶ್ರೀಹರಿ, ಆದ್ರೆ ಸತ್ಯವತರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಈ 7 ದಿವಸದಲ್ಲಿ ಪ್ರಳಯವಾಗ್ತದೆ ಎಂಬುದಾಗಿ. ಆ ಮಾತು ಇಂದು. ಹಾಗಾಗಿ ನನ್ನ ರೆಕ್ಕೆಯನ್ನು ಬಾಡಿ ಪ್ರಳಯವನ್ನು ಎಬ್ಬಿಸ್ತೇನೆ. ಮಾಡ್ತೇನೆ ಒಮ್ಮೆ. ನಿನಗೆ ಕೊಟ್ಟಿರುವಂತ ಮಾತನ್ನು ಉಳಿಸಿಕೊಟ್ಟಿದ್ದೇನೆ. ಸರಿ, ಹಾಗಂತ ದೇವಾ ನೀನು ಮುಂದೆ ಇನ್ನು ಮುಂದೆ ಹೇಗಿರ್ತಿ? ದೇವಾ, ನನಗೆ ಈ ರೂಪವನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಉಂಟು. ನಿನ್ನನ್ನೇ ಕಾಣಬೇಕು ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಯ ತನಕ ಜೀವನವನ್ನು ಮಾಡಿದಂತಹ ನನಗೆ ಮುಂದಕ್ಕೆ ಜೀವಿಸುವಂತಹ ಆಸೆ ಇಲ್ಲ. ಮೋಕ್ಷವನ್ನು ಕರುಣಿಸಬೇಕು. ತಡಿ ತಡಿ ತಡಿ, ಯಾಕೆ ಅವಸರ ಮಾಡಬೇಡ. ಯಾಕೆ ವಲ್ಲಯ? ಯಾಕೆ? ಪ್ರಳಯವಾದಂತ ಭೂವಲಯವನ್ನು ಪುನರಪಿ ಸೃಷ್ಟಿ ಮಾಡ್ತೇನೆ. ಹಾಗಂತ ಮುಂದಕ್ಕೆ ಮನುಕುಲ ಅದು ನಿನ್ನಿಂದಲೇ ಆಗ್ಬೇಕು. ಓಹೋ, ಹಾಗಾಗಿ ಈ ನಿಮ್ಮವರೆಲ್ಲ ಒಟ್ಟು ಸೇರಿಸಿ ನೀ ಸಂತೋಷದಲ್ಲಿ ಇರು. ನಿನಗೆ ಸಮಯವನ್ನು ಬಂದಾಗ ವೈಕುಂಠಕ್ಕೆ ನಾನೇ ಕರ್ಸಿಕೊಳ್ತೇನೆ. ಸರಿ, ಅಷ್ಟರವರೆಗೆ ನನ್ನನ್ನು ಧ್ಯಾನಿಸುತ್ತಾ ಪ್ರಜೆಗಳನ್ನು ಸಂತೋಷದಿಂದ